ಕಾಂತಾರದ ಸಿನಿಮಾದಲ್ಲಿರುವಂಥ ದಣಿ ಆ ರೋಲನ್ನು ಮಾಡಿರೋದು ಅಚ್ಯುತ್ ಕುಮಾರ್ ಅವರು. ಸೊ ಅವರ ಮನೆಗೆ ನಾವು ಬಂದಿದ್ದೇವೆ. ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಕಾಂತಾರದ ಈ ಒಂದು ಫೇಮಸ್ ಡೈಲಾಗ್ ಚಿತ್ರೀಕರಣ ಆಗಿರೋದು ಇದೇ ಜಾಗದಲ್ಲಿ, ಮನೆಯ ಅಂಗಳದಲ್ಲಿದ್ದೇವೆ. ಇಲ್ಲಿ ನೀವು ನೋಡಿದಾಗೆ ಆ ಪಿಕ್ಚರಲ್ಲಿ ಊಟ ಒಂದು ಸೇವನೆ ಮಾಡ್ತಾರೆ. ಫಸ್ಟಿಗೆ ಕಂಬಳ ಗೆದ್ದಾಗ ಅವರು ಊಟ ಕೊಡ್ತಾರೆ, ಅದು ಇಲ್ಲೇ ಆಗಿರೋದು. ಅದರ ಅರ್ಧ ಗಂಟೆದಲ್ಲಿ ಅವರು ರಕ್ಷಿತ್ ಶೆಟ್ಟಿ ಅವರು ಬಂದರು. ಅವರು ಊರಲ್ಲಿದ್ದರು. ಅವರಿಬ್ಬರು ಬಂದು ಡಿಸ್ಕಸ್ ಮಾಡಿ ಈ ಮನೆ ಆವಾಗಲೇ ಫೈನಲ್ ಮಾಡಿ ಅವರು ಕನ್ಫರ್ಮ್ ಮಾಡಿದರು. ಹಾಗೇನೆ ಕಾಂತಾರ ಸಿನಿಮಾ ನೋಡಿದರೆ ನೀವು ಮತ್ತೊಂದು ದೃಶ್ಯ ಈ ಒಂದು ಲೊಕೇಶನಲ್ಲಿ ಆಗಿದೆ. ಇದು ಮನೆಯ ಎಂಟ್ರೆನ್ಸ್. ಸುಂದರ ಅನ್ನೋ ಒಂದು ಪಾತ್ರ, ಅದು ದೀಪಕ್ ರೈ ಪಾಣಾಜಿಯವರು ನಟಿಸಿರುವಂಥ ಪಾತ್ರ. ಅವ್ರಿಗೆ ಗೊತ್ತಿರೋದಿಲ್ಲ ಇದು ದಣಿ ಮನೆ, ನಾವು ಒಳಗಡೆ ಹೋಗಬಹುದಾ ಹೋಗಬಾರ್ದಾ ಅನ್ನೋದನ್ನು. ಸ್ವತಂತ್ರನ ತಗೊಂಡು ಇಲ್ಲಿ ಒಳಗೆ ಎಂಟ್ರಿ ಆಗಲಿಕ್ಕೆ ಟ್ರೈ ಮಾಡುವಂಥ ಸೀನ್. ಇಲ್ಲಿ ಒಂದು ಕಾಲನ್ನು ಇಡುವಾಗ ಮನೆಯಲ್ಲಿ ದಣಿಯ ಬಾಡಿ ಗಾರ್ಡ್ ಅಂತ ಒಂದಷ್ಟು ಜನ ಇರ್ತಾರೆ. ಅದರಲ್ಲಿ ಒಬ್ಬ ಬಂದು ಸುಂದರನಿಗೆ ಒಂದು ಕಪಾಳಕ್ಕೆ ಬಾರಿಸುವಂಥ ಸೀನ್. ಅದು ಮನೆಯಲ್ಲಿ ಒಂದು ಕಾರ್ ಶೆಡ್ ಇರ್ತದೆ, ಅದರಲ್ಲಿ ಒಂದು ಅವ್ರದ್ದು ಮರ್ಸಿಡೀಸ್ ಕಾರ್ ಇರ್ತದೆ, ಒಂದು ಹಳೆದು, ಮತ್ತು ಇದೊಂದು ಕಾರ್ ಅದರಲ್ಲಿ ಕಲೆಕ್ಷನಲ್ಲಿ ಇಟ್ಟಿರ್ತಾರೆ. ಆದರೆ ನೀವು ನೋಡಿರ್ಬೇಕು ಆ ಮೂವಿಯಲ್ಲಿ ಯಾವುದೋ ಸೀನಲ್ಲಿ ಅವರು ಡ್ರೈವ್ ಮಾಡಲಿಲ್ಲ ಈ ಕಾರನ್ನು. ಕ್ಲೈಮ್ಯಾಕ್ಸಿಗೆ ಒಂದು ಏನು ಹೇಳ್ತಾರೆ, ಕ್ಲೈಮ್ಯಾಕ್ಸಿಗೆ ಹೋಗೋದಕ್ಕಿಂತ ಮೊದಲು ಆಗುವಂಥ ವೆರಿ ವೆರಿ ಇಂಪಾರ್ಟೆಂಟ್ ಸೀನ್ ನಡೆದಿರೋದು ಇದೇ ಡೈನಿಂಗ್ ಟೇಬಲ್ನಲ್ಲಿ. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್ ಮಂಗಳೂರು. ಕಾಂತಾರ ಸಿನಿಮಾದ ಕಲಾವಿದರ ಎಲ್ಲರ ಸಂದರ್ಶನಗಳನ್ನು ನೋಡಿದ್ರಿ. ಹಾಗೇನೆ ಸಿನಿಮಾದಲ್ಲಿ ಬಳಕೆಯಾಗಿರುವಂಥ ಮನೆ ಅಥವಾ ಬೇರೆ ಯಾವುದಾದ್ರೂ ವಸ್ತು ಇದ್ರೆ ದಯವಿಟ್ಟು ತೋರಿಸಿ ಅಂತ ನೀವೆಲ್ಲರೂ ಕೇಳಿದ್ರಿ. ನಿಮ್ಮ ಪ್ರೀತಿಗೆ ಆ ಒಂದು ಮಾತಿಗೆ ಬೆಲೆ ಕೊಟ್ಟು ನಾವಿವತ್ತು ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರಧಾರಿ ಅಂತ ಹೇಳಿದ್ರೆ ಕಾಂತಾರದ ಸಿನಿಮಾದಲ್ಲಿರುವಂಥ ದಣಿ ಆ ರೋಲನ್ನು ಮಾಡಿರೋದು ಅಚ್ಯುತ್ ಕುಮಾರ್ ಅವರು. ಸೊ ಅವರ ಮನೆಗೆ ನಾವು ಬಂದಿದ್ದೇವೆ. ನನ್ನ ಹಿಂದೆ ನೋಡ್ತಾ ಇರ್ಬೋದು ನೀವು, ಕಾಂತಾರದ ದಣಿಯ ಮನೆ ಇದೆ. ಸೊ ಈ ಮನೆ ಎಲ್ಲಿದೆ, ಇದರ ಡೀಟೇಲ್ಸ್ ಏನು, ಎಷ್ಟು ದಿನ ಇಲ್ಲಿ ಶೂಟಿಂಗ್ ಆಗಿದೆ, ಇದು ಯಾರ ಮನೆ, ಪ್ರತಿಯೊಂದು ಡೀಟೇಲನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡಲಿಕ್ಕಿದ್ದೇನೆ. ಸೊ ಲೇಟ್ ಮಾಡೋದು ಬೇಡ, ಬನ್ನಿ ಕಾಂತಾರದ ದಣಿಯ ಮನೆಯನ್ನು ನೋಡ್ಕೊಂಡು ಬರೋಣ. ಸೊ ಬೆಳಿಗ್ಗೆ ನಮ್ಮ ಮಂಗಳೂರಿನಿಂದ ಒಂದು 40 ಕಿಲೋಮೀಟರ್ ಟ್ರಾವೆಲ್ ಮಾಡಿಕೊಂಡು ಈ ಒಂದು ಮನೆಯನ್ನು ನಮ್ಮ ವೀಕ್ಷಕರಿಗೆ ಅಂದರೆ ತಮಗೆ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಸದ್ಯ ನಾನು ಮಂಗಳೂರು ಟು ಒಂದು 40 ಕಿಲೋಮೀಟರ್ ಉಡುಪಿ ರೋಡಲ್ಲಿ ಕಾಪು ಅನ್ನೋ ಒಂದು ಪ್ಲೇಸ್ ಇದೆ. ಆ ಜಾಗದಲ್ಲಿ ಒಂದು ಹೆರಿಟೇಜ್ ಹೌಸ್ ಅಂತ ಕರೀತಾರಂತೆ. ಅಂದರೆ ಇದೊಂದು 100 ವರ್ಷಕ್ಕೂ ಅಧಿಕ ಹಳೆಯ ಮನೆ. ಸೊ ಇದರ ಡೀಟೇಲನ್ನು ಕೊಡಲಿಕ್ಕೆ ಈ ಒಂದು ಹೆರಿಟೇಜ್ ಹೌಸ್ನ ಏನು ಪ್ರಾಪರ್ಟಿ ಮ್ಯಾನೇಜರ್ ಆದಂಥ ಅಭಿಷೇಕ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರ ಹತ್ರ ಮಾತಾಡ್ಸೋಣ. ಅಭಿಷೇಕ್ ಅವರು ಬಂದರು. ಸರ್ ನಮಸ್ತೆ. ಹಾಯ್ ಸರ್, ಹೇಗಿದ್ದೀರಿ? ಸರ್. ಒಂದು ಕ್ವಶನ್ ಜನರಿಗೆ ಏನಂತ ಹೇಳಿದೆ, ಕಾಂತಾರ ಸಿನಿಮಾ ನೀವು ನೋಡಿದ್ದೀರಾ? ಹೌದು ಸರ್. ಹೇಗೆ ಅನಿಸ್ತು? ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ನಮ್ಮ ತುಳುನಾಡು ಸಂಸ್ಕೃತಿ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅದರಲ್ಲಿ. ಜನರಿಗೆ ಏನಂತ ಹೇಳಿದ್ರೆ ಸಿನಿಮಾದ ಕತೆ ಇಷ್ಟ ಆಗಿದೆ, ಹೌದು, ಕಂಟೆಂಟ್ ಇಷ್ಟ ಆಗಿದೆ, ಆ್ಯಕ್ಟಿಂಗ್ ಇಷ್ಟ ಆಗಿದೆ. ಹಾಗೇನೆ ಆ ಒಂದು ಪರ್ಫೆಕ್ಷನ್ ತರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸಿನಿಮಾದವರು ಇಂಥ ಒಂದು ಮನೆಯನ್ನ ಚೂಸ್ ಮಾಡಿದ್ದಾರೆ. ಜನರಿಗೆ ಒಂದು ಕುತೂಹಲ, ಈ ಒಂದು ಮನೆ ಎಲ್ಲಿರಬಹುದು, ಯಾರ ಪ್ರಾಪರ್ಟಿ, ಯಾವಾಗ ಇದನ್ನು ಬಿಲ್ಡ್ ಮಾಡಿದ್ರು, ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್, ಈ ಹೆರಿಟೇಜ್ ಹೌಸ್ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಡೀಟೇಲ್ಸ್? ಈ ಮನೆ ಹೆಸರು ಸಾಯಿರಾಧ ಹೆರಿಟೇಜ್ ಅಂತ. ಇದು ಸಾಯಿರಾಧ ಗ್ರೂಪ್ ಅವ್ರದ್ದು ಪ್ರಾಪರ್ಟಿ. ಮತ್ತು ನೀವು ನೋಡಿದಾಗೆ ಕಾಂತಾರ ಮೂವಿದಲ್ಲಿ ಈ ಮನೆಯ ಪಶ್ಚಿಮ ಭಾಗವನ್ನು ಉಪಯೋಗಿಸಿದ್ದಾರೆ. ಅಂದರೆ ಅದು ಬ್ರಿಟಿಷ್ ಕೊಲೋನಿಯಲ್ ಹೌಸ್ ಅಂತ ಹೇಳ್ತಾರೆ. ಸೊ ಇದು ಕಿದಿಯೂರಲ್ಲಿ ವೆಂಕಟರಾಯರವರ ಮನೆ. ಇದು 1926 ಬ್ರಿಟಿಷ್ ಕೊಲೋನಿಯಲ್ ಹೌಸ್ ಅಂತ ಇದ್ದು. ಸೊ ಅದನ್ನು ನಾವು ಅಲ್ಲಿಂದ ಡಿಸ್ಲೊಕೇಟ್ ಮಾಡಿ ಇಲ್ಲಿ ರೀಬಿಲ್ಡ್ ಮಾಡಿ. ಸೊ ಇದು 2 ಮನೆ, ಒಂದು ಸಿರ್ಸಿ ಗುತ್ತು ಮನೆ ಮತ್ತು ಒಂದು ಬ್ರಿಟಿಷ್ ಕೊಲೋನಿಯಲ್ ಹೌಸ್ ಜೋಡಿಸಿ ಒಂದು ಮನೆ. ಒಂದೇ ಕಾಂಪೌಂಡಲ್ಲಿ 2 ಗುತ್ತು ಮನೆ ಇದೆ. ಫಸ್ಟ್ ಇಂದ ಕೇಳೋದಾದ್ರೆ ಸರ್, ಈಗ ರಿಷಬ್ ಶೆಟ್ಟಿ ಆ್ಯಂಡ್ ಟೀಮ್ ಖಾಲಿ ನಿಮ್ಮ ಫೋಟೋಗಳನ್ನು ನೋಡಿ ಚೂಸ್ ಮಾಡಿದ್ರ, ಯಾಕೆ ಈ ಮನೆಯನ್ನು ಅವರು ಚೂಸ್ ಮಾಡಿದ್ರು? ಎನಿ ಐಡಿಯಾ? ರಿಷಬ್ ಶೆಟ್ಟಿ ಅವರು ಅವರೇ ಪರ್ಸ್ನಲ್ ಆಗಿ ಬಂದಿದ್ರು. ಅಂದರೆ ಅವ್ರು ಜಸ್ಟ್ ಸೈಟ್ ವಿಸಿಟ್ಗೆ ಬಂದಿದ್ರು. ಆವಾಗ ನನಗೆ ಐಡಿಯಾ ಇರಲಿಲ್ಲ ಅವರು ಕಾಂತಾರ ಮೂವಿ ಶೂಟ್ ಮಾಡ್ತಾರಂತ. ಅವರು ಬಂದರು, ಸೀದಾ ಮನೆ ಒಳಗೆ ಹೋದರು, ಮೇಲೆ ನೋಡಿ ಫುಲ್ ಕಂಪ್ಲೀಟ್ ಮನೆ ನೋಡಿದರು. ಆವಾಗಲೇ ಅವ್ರು ಡಿಸೈಡ್ ಮಾಡಿದರು, ಅಂದರೆ ನನಗೆ ಇದು ಮನೆ ಬೇಕು, ಅಂದರೆ ನಾನು ನೆಕ್ಸ್ಟ್ ಮಂತಿಂದ ಶೂಟ್ ಸ್ಟಾರ್ಟ್ ಮಾಡ್ತೇನೆ ಅಂತ. ಅದರ ಅರ್ಧ ಗಂಟೆದಲ್ಲಿ ಅವರು ರಕ್ಷಿತ್ ಶೆಟ್ಟಿ ಅವರು ಬಂದರು. ಅವರು ಊರಲ್ಲಿದ್ದರು. ಅವರಿಬ್ಬರು ಬಂದು ಡಿಸ್ಕಸ್ ಮಾಡಿ ಈ ಮನೆ ಆವಾಗಲೇ ಫೈನಲ್ ಮಾಡಿ ಅವರು ಕನ್ಫರ್ಮ್ ಮಾಡಿದರು. ಅವ್ರ ಮನೆ ಅವರೇ ಸ್ವತಃ ಬಂದು ನೋಡಿದ್ದಾರೆ. ಹಾಗಾಗಿ ಈ ಮನೆಗೆ ಅಷ್ಟು ನೀವು ನೋಡಿದಾಗೆ ಮೂವಿಯಲ್ಲಿ ಎಷ್ಟು ಚೆಂದಾಗಿ ಬಂದಿದೆ ಅದು. ಹೌದು. ಸೊ ಜನರಿಗೆ ಕಾಂತಾರ ಸಿನಿಮಾ ನೋಡಿದ ಮೇಲೆ ಆಗಲೇ ನಿಮಗೆ ಹೇಳಿದೆ, ಕ್ವಶನ್ ಮೇಲೆ ಕ್ವಶನ್, ಈ ಮನೆ ಯಾರ್ದಾಗಿರ್ಬೋದು, ಏನು ಸಮಾಚಾರ, ಆ ಥರ ಒಂದು ಕ್ವಶನ್ ಮೇಲೆ ಬರುತ್ತಲ್ಲ ಸರ್. ಅಂದರೆ ಒಂದು
ಏನಾದ್ರೂ ಒಂದು ಹೊಸತನ್ನ ಸಿನಿಮಾದಲ್ಲಿ ತಯಾರು ಮಾಡುವಾಗ ಹೆಚ್ಚಿನವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸೆಟ್ ಹಾಕ್ತಾರೆ, ಅದೇ ತರದ ಒಂದು ಫೋಟೋಸ್ ಅನ್ನ ಇಟ್ಕೊಂಡು ಅದೇ ತರದ ಒಂದು ಸೆಟ್ ಹಾಕ್ತಾರೆ. ಬಟ್ ಇವರು ಇಷ್ಟು ಪರ್ಫೆಕ್ಷನ್ಗೆ ಬೆಲೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮೆಚ್ಚಲೇಬೇಕು. ಈಗ ಸದ್ಯ ನಾವು ಮನೆಯ ಅಂಗಳದಲ್ಲಿದ್ದೇವೆ. ಇಲ್ಲಿ ಮೊದಲ ಸೀನ್ ಎಲ್ಲಿ ಚಿತ್ರೀಕರಣ ಆಯ್ತು ಅಂತ ಅಂಗಳದ ಶಾರ್ಟ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಯಾವ ಸೀನ್ ಶೂಟ್ ಆಗಿದೆ ಸರ್? ಇಲ್ಲಿ ನೀವು ನೋಡಿದಾಗೆ ಆ ಪಿಕ್ಚರ್ ಅಲ್ಲಿ ಊಟ ಒಂದು ಸೇವನೆ ಮಾಡ್ತಾರೆ. ಫಸ್ಟಿಗೆ ಕಂಬಳ ಗೆದ್ದಾಗ ಅವರು ಊಟ ಕೊಡ್ತಾರೆ ರಿಷಬ್ ಶೆಟ್ಟಿ ಅವ್ರಿಗೆ. ಅವ್ರು ಇಲ್ಲೇ ಕೂತ್ಕೊಂಡು ಎಲೆಯಲ್ಲಿ ಊಟ ಮಾಡ್ತಾರೆ ಮತ್ತೆ ಅವ್ರಿಗೆ ಡ್ರಿಂಕ್ಸ್ ಕೊಡ್ತಾರೆ. ಅದು ಇಲ್ಲೇ ಹೌದು, ದನಿಗಳು ಇಲ್ಲಿ ಕೂತಿರ್ತಾರೆ ಆರಾಮ್ ಚೇರಲ್ಲಿ, ಇಲ್ಲಿ ಊಟ ಅವ್ರಿಗೆ ಬಡಿಸ್ತಾರೆ ಮತ್ತು ಎಣ್ಣೆ ಕೊಡ್ತಾರೆ ಮತ್ತು ಅವರು ಹೊರಡ್ತಾರೆ ಹಾಗೆ. ಮತ್ತು ನೀವು ಅದರ ನಂತರ ನಿಮಗೆ ನೀವು ನೋಡಿರಬೇಕು ನವೀನ್ ಪಡೀಲ್ ಸರ್ ಒಂದು ಜಾಗದ ವಿಷಯದಲ್ಲಿ ಎಲ್ಲರ ಹತ್ರ ಸೈನ್ ತಗೊಳ್ತಾರೆ. ಅದು ಇಲ್ಲಿ ಒಂದು ನಮ್ಮ ಮನೆ ಒಳಗೆ ಒಂದು ಸ್ಟಡಿ ಟೇಬಲ್ ಉಂಟು, ವುಡನ್ ಟೇಬಲ್, ಅದು ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾರೆ ಸ್ಟಡಿ ಟೇಬಲ್. ಅದನ್ನು ಇಲ್ಲಿ ಇಟ್ಟು ಪ್ಲಸ್ ಇಲ್ಲಿ ಒಂದು ಚೇರ್ ಇಟ್ಟು ಇಲ್ಲಿ ಮುಂದೆ ಊರಿನವರೆಲ್ಲ ಲೈನಲ್ಲಿ ಕೂತ್ಕೊಂಡು ಜಾಗದ್ದು ಇದು ಡಾಕ್ಯುಮೆಂಟ್ಸ್ ಬಗ್ಗೆ ಅವರು ಮಾತಾಡ್ತಾರೆ. ಅದು ಸೀನು ಇಲ್ಲೇ ಶೂಟ್ ಆಗಿದ್ದು. ಅಂದ್ರೆ ಆ ಒಂದು ಸನ್ನಿವೇಶ ಆಗ್ಬೇಕಾದ್ರೆ ಎಷ್ಟು ಜನ ಇದ್ರು ಸರ್? ಅಂದ್ರೆ ಈಗ ಜೂನಿಯರ್ ಆರ್ಟಿಸ್ಟ್ ಅದೆಲ್ಲ ಬೇಕಾಗುತ್ತಲ್ಲ, ಯಾವ ತರ ಅರೇಂಜ್ ಮಾಡಿದ್ರು? ಅಂದ್ರೆ ಬೆಂಗಳೂರಿಂದ ಬಂದಿದ್ರ ಅಥವಾ ಇಲ್ಲಿ ಲೋಕಲ್ ಐಟ್ಸ್ ಯೂಸ್ ಮಾಡಿದಾರೆ? ಇಲ್ಲ, ಅವ್ರದ್ದು ಮೇಯ್ನ್ ಆಗಿ ಅವ್ರದ್ದು ಕುಂದಾಪುರದ ಟೀಮ್ ಇತ್ತು. ಮತ್ತು ಊರಿನವ್ರಿಗೆ ಮೇಯ್ನ್ ಆಗಿ ನಮ್ಮದು ಲೋಕಲ್ ಫೀಲ್ ಬರಲಿಕ್ಕೆ ಅವರು ಹೆಚ್ಚಾಗಿ ನಮ್ಮ ಊರಿನವರು ಲೋಕಲೈಟ್ ಪೀಪಲ್ ಅವರನ್ನು ಹೆಚ್ಚಾಗಿ ಉಪಯೋಗಿಸಿದ್ದಾರೆ ಮೂವಿಯಲ್ಲಿ. ನೀವು ನೋಡಿದಾಗೆ ಊರಿನವರು ವಯಸ್ಸಾದವರೆಲ್ಲ ಇರ್ತಾರೆ, ಅವರನ್ನೆಲ್ಲ ಈ ಮೂವಿಯಲ್ಲಿ ಉಪಯೋಗಿಸಿದ್ದಾರೆ. ಸೊ ನೀವು ನೋಡಿರಬೇಕು ಎಲ್ಲ ಲೋಕಲ್ ಅವರು ಹೆಚ್ಚಾಗಿ ಉಪಯೋಗಿಸಿದ್ದಾರೆ, ಬೆಂಗಳೂರು ಅವರು ಯಾರೂ ಇರಲಿಲ್ಲ ಅದರಲ್ಲಿ. ಹಾಗೇನೆ ಕಾಂತಾರ ಸಿನಿಮಾ ನೋಡಿದ್ರೆ ನೀವು ಮತ್ತೊಂದು ದೃಶ್ಯ ಈ ಒಂದು ಲೊಕೇಶನ್ ಅಲ್ಲಿ ಆಗಿದೆ. ಇದು ಮನೆಯ ಎಂಟ್ರೆನ್ಸ್ ಶಾಟ್. ಏನಂತ ಹೇಳಿದ್ರೆ ಕಂಬಳ ಗೆದ್ದ ಮೇಲೆ ರಿಷಬ್ ಶೆಟ್ಟಿ ಹಾಗೂ ತಂಡದವರು ದನಿಯ ಮನೆಯಲ್ಲಿ ಊಟ ಮಾಡ್ಲಿಕ್ಕೆ ಬರ್ತಾರೆ. ಆಗ ಸುಂದರ ಅನ್ನೋ ಒಂದು ಪಾತ್ರ, ಅದು ದೀಪಕ್ ರೈ ಪಾಣಾಜಿಯವರು ನಟಿಸಿರುವಂಥ ಪಾತ್ರ, ಅವ್ರಿಗೆ ಗೊತ್ತಿರೋದಿಲ್ಲ ಇದು ದಣಿ ಮನೆ, ನಾವು ಒಳಗಡೆ ಹೋಗಬಹುದಾ ಹೋಗಬಾರ್ದಾ ಅನ್ನೋದನ್ನು. ಅವರು ಸ್ವಲ್ಪ ಸ್ವತಂತ್ರನ ತಗೊಂಡು ಇಲ್ಲಿ ಒಳಗೆ ಎಂಟ್ರಿ ಆಗಲಿಕ್ಕೆ ಟ್ರೈ ಮಾಡುವಂಥ ಸೀನ್. ಇಲ್ಲಿ ಒಂದು ಕಾಲನ್ನು ಇಡುವಾಗ ಮನೆಯಲ್ಲಿ ದಣಿಯ ಬಾಡಿ ಗಾರ್ಡ್ ಅಂತ ಒಂದಷ್ಟು ಜನ ಇರ್ತಾರೆ, ಅದರಲ್ಲಿ ಒಬ್ಬ ಬಂದು ಸುಂದರನಿಗೆ ಒಂದು ಕಪಾಳಕ್ಕೆ ಬಾರಿಸುವಂಥ ಸೀನ್, ಅದು ಇಲ್ಲೇ ಚಿತ್ರೀಕರಣ ಆಗಿದ್ದು ಅಂತ ಹೇಳಿ. ನೀವು ನೋಡಿದಾಗೆ ದೀಪಕ್ ರೈ ಅವ್ರದ್ದು ಒಂದು ಜಗಳ ಆಗುತ್ತೆ, ಅವ್ರ ಮನೆಯಲ್ಲಿ ಕಾಲಿಡ್ಲಿಕ್ಕೆ ಹೋಗ್ತಾರೆ. ಆಗ ರಿಷಬ್ ಶೆಟ್ಟಿ ಅವ್ರಿಗೆ ಸಿಟ್ಟು ಬರುತ್ತೆ. ಆಗ ಅವರು ಅಲ್ಲಿ ಊಟ ಮಾಡಿ ಕೂತಿದವರು ಇಲ್ಲಿಂದ ಬಿಟ್ಕೊಂಡು ಈ ದಂಡದ ಮೇಲೆ ಜಂಪ್ ಮಾಡಿ ಅಲ್ಲಿಗೆ ಬರ್ತಾರೆ ಹೊಡಿಲಿಕ್ಕೆ ಸರಿ. ಹೌದು, ಆಗ ನೀವು ಅವರು ಅಲ್ಲಿಂದ ಓಡ್ಕೊಂಡು ಇಲ್ಲಿಗೆ ಬಂದು ಇದ್ರ ಮೇಲೆ ಜಂಪ್ ಮಾಡ್ತಾರೆ. ಅದು ಹೈಲೈಟೆಡ್ ಸೀನ್. ಮೊದಲ ಕಮ್ಮಳದ ದೃಶ್ಯ ಆದ ಮೇಲೆ ಬರುವಂತ ಸೀನ್ ನೋಡಿರ್ಬೋದು. ನಾನು ಆಲ್ರೆಡಿ ಈಗ ಹೇಳಿದೆ. ಹಾಗೆ ನೀ ಮನೆಗೆ ಎಂಟ್ರಿ ಆಗ್ಬೇಕಾದ್ರೆ ನನಗೆ ಲೆಫ್ಟ್ ಸೈಡ್ ನಲ್ಲೇ ಒಂದು ಫೋಟೋ ಕಾಣಿಸ್ತು ಸರ್, ಇದ್ರ ಬಗ್ಗೆ ಹೇಳ್ಬೋದಾ? ಸೊ ನೀವು ನೋಡಿದಾಗೆ ನಾನು ಹೇಳಿದೆ ಮನೆಯ ಪಶ್ಚಿಮ ಭಾಗವನ್ನು ಇವರು ಹೆಚ್ಚಾಗಿ ಉಪಯೋಗಿಸಿದ್ದಾರೆ. ಈ ಪಶ್ಚಿಮ ಭಾಗ ಅಂದರೆ ಹಿಂಬದಿಯಲ್ಲಿ, ನಮ್ಮ ಮನೆಯ ಹಿಂಬದಿಯ ಭಾಗ ಇದು. ಅಂದರೆ ನಾವು ಹೇಳಿದಾಗೆ ನಾವು 2 ಮನೆ ಜೋಡಿಸಿದ್ದೇವೆ. ಸೊ ಇದು ಅದೇ ಮನೆ, ಅಂದರೆ ಉಡುಪಿಯಲ್ಲಿದ್ದ ಬ್ರಿಟಿಷ್ ಕೊಲೋನಿಯಲ್ ಹೌಸ್. ಇದು ಕಿದಿಯೂರು ವೆಂಕಟರಾಯರವರ ಮನೆ. 1976ರಲ್ಲಿ ಇದು ಒರಿಜಿನಲ್ ಮನೆ ಹೀಗಿತ್ತು. ನಾವು ಅದನ್ನು ಅಲ್ಲಿಂದ ಡಿಸ್ಲೊಕೇಟ್ ಮಾಡಿ ಇಲ್ಲಿ ತಗೊಂಡು ಬಂದು ನಾವು ರೀಬಿಲ್ಡ್ ಮಾಡಿದ್ದೇವೆ. ಸೊ ನೋಡಿ ನೀವು ಎಲ್ಲ ಕಂಪ್ಯಾರಿಸನ್ ಆಗುತ್ತೆ, ಅಂದ್ರೆ ಕೆಲವೊಂದು ಬದಲಾವಣೆ ಕಾಣುತ್ತೆ. ಅಂದ್ರೆ ಕಲರ್ ಆಗಲಿ ಇಲ್ಲಿ ಇಲ್ಲ, ಹೌದೌದು, ಕೆಲವೊಂದು ಇಲ್ಲ, ಆದ್ರೆ ಆಲ್ಮೋಸ್ಟ್ ನಿಮ್ಗೆ ಮನೆ ಅದೇ. ಅದು ಮನೆಯದು ಬಾಗಿಲಾಗಲಿ ಆ ಕಿಟಕಿಗಳಾಗಲಿ ಎಲ್ಲ ನಾವು ಉಪಯೋಗಿಸಿದ್ದೇವೆ. ನಮ್ಮ ಮನೆಯಲ್ಲಿ ಎಲ್ಲ ವುಡನ್ ಫರ್ನಿಚರ್ ಇರುತ್ತೆ ಹೆಚ್ಚಾಗಿ. ಒಂದು ಫ್ಯಾನ್ ಕೂಡ ನೋಡ್ತಾ ಇರ್ಬೋದು ನೀವು, ನೋಡಿರ್ಬೋದು. ಫ್ಯಾನು ಹಾಗೇನೆ 100 ವರ್ಷ ಹಳೆನೆ. ಸದ್ಯ ನಾವು ಎಲ್ಲಿಗೆ ಬಂದಿದೆ ಅಂತ ಹೇಳಿದರೆ ಕಾಂತಾರದ ದಣಿ ವಿಶ್ರಾಂತಿ ತಗೊಳ್ತಾ ಇದ್ದಂತಹ ದೀವಾನದ ರೂಮ್. ಈಗ ನಿಮಗೆ ಸಡನ್ ಆಗಿ ಗೊತ್ತಾಗುತ್ತಾ ಇಲ್ವೋ, ನಾನೀಗ ಕೂತಿದ್ದೀನಿ, ನನ್ನ ಬ್ಯಾಕ್ಗ್ರೌಂಡ್ ಇಲ್ಲಿರುವ ಅಂತ ಬೆಲ್ಜಿಯಂ ಗ್ಲಾಸನ್ನು ನೋಡಿ ಆ ಒಂದು ಶಾಟ್ ನಿಮಗೆ ನೆನಪು ಬರುತ್ತೆ. ರಾಜ ಈ ಸೈಡಲ್ಲಿ ಕೂತಿರ್ತಾರೆ, ರಾಜನ ಮಗ ಈ ಸೈಡಲ್ಲಿ ಕೂತಿರ್ತಾರೆ. ಕೂತು ಒಂದು ಮಾತುಕತೆ ಆಗುತ್ತೆ. ಏನಂತ ಹೇಳಿದ್ರೆ, ಒಂದೂರಲ್ಲಿ ಒಬ್ಬ ರಾಜ ಇದ್ದ, ನೆನಪಾಯ್ತಾ? ಅದಾಗಿರೋದು ಇದೇ ಜಾಗದಲ್ಲಿ ಸರ್. ಆ ಒಂದು ಸೀನಿನ ಚಿತ್ರೀಕರಣ ನೆನಪಿಸಿಕೊಳ್ಳೋದಾದರೆ, ನೀವು ಮೂವಿ ನೋಡಿದಾಗ ಆ ಮೂವಿಯಲ್ಲಿ ಯಾವಾಗ ಅದು ಮೇನ್ ಕ್ಲೈಮ್ಯಾಕ್ಸ್ ಬರುತ್ತೆ ಆ ಟೈಮಲ್ಲಿ ಅವರು ಇದು ಕಥೆಯನ್ನು ಅವ್ರ ಮಗನಿಗೆ ಹೇಳ್ತಾರೆ. ಆ ಶೂಟು ಅದು ಇಲ್ಲೇ ಆಗಿದ್ದು. ನೀವು ನೋಡಿದಾಗೆ ಆ ಜಾಗದಲ್ಲಿ ಮಿಡ್ಲಲ್ಲಿ ಒಂದು ಚೇರ್ ಇಟ್ಟು ಅವ್ರ ಮಗನಿಗೆ ಹೇಳ್ತಾರೆ. ಆ ಶೂಟು ಈ ನೋಡಿದಾಗೆ ನೀವು ಇದು ದಿವಾನ್ ಏರಿಯಾ ಅಂತ ಹೇಳ್ತಾರೆ. ಇದು ಮುಂಚಿನ ಕಾಲದಲ್ಲಿ ರಾಜನವರು ನೃತ್ಯ ಪ್ರದರ್ಶನವನ್ನು ಆರಾಮಾಗಿ ಕೂತ್ಕೊಂಡು ನೋಡುವಕ್ಕೆ ಇದನ್ನು ಮೊದಲ ಸಿನಿಮಾದಲ್ಲಿ ನೋಡಿದೆ. ಅವರು ಈ ತರ ಇದನ್ನ ಹತ್ರ ಇಟ್ಕೊಂಡು ಈ ತರ ಮಲಗಿಕೊಂಡು ಎದುರಲ್ಲಿ ಪ್ರದರ್ಶನ ಆಗ್ತಾ ಇತ್ತು. ನೃತ್ಯ ಪ್ರದರ್ಶನ ಎಲ್ಲ ನೋಡ್ಲಿಕ್ಕೆ ಈ ತರ ಆರಾಮಾಗಿ ಕೂತ್ಕೊಂಡು ನೋಡ್ತಾ ಇದ್ರು.
ಸೊ ಅದೇ ಕಾನ್ಸೆಪ್ಟನ್ನು ನಾವು ಸಹ ಉಪಯೋಗಿಸಿದ್ದೇವೆ. ಸೊ ಇದು ನಮ್ಮದು ಒಂದು ದಿವಾನ ರೂಮ್. ಆ ಒಂದು ಪರ್ಟಿಕ್ಯುಲರ್ ಶಾಟ್ ನೋಡಿದಾಗ ತುಂಬಾ ಹೈಟ್ ಅಲ್ಲಿ ಕ್ಯಾಮರಾ ಇಟ್ಟಿದ್ರ ಅಂತ ಅನ್ಸುತ್ತೆ. ಅಂದ್ರೆ ಅದು ಕ್ಯಾಮರಾದ ಶೂಟ್ ಆಗಿದ್ದ, ಡ್ರೋನ್ ಅಲ್ಲಿ ಶೂಟ್ ಆಗಿದ್ದ ಅಂತ ನೋಡಿದ್ರ? ಅದು ಕ್ಯಾಮರಾದಲ್ಲೇ ಶೂಟ್ ಆಗಿದ್ದು. ಅವರೇನೋ ಅದು ತುಂಬಾ ಹೈಟ್ ತನಕ ಒಂದು ಸ್ಟ್ಯಾಂಡ್ ತಗೊಂಡು ಬಂದು ಅಲ್ಲಿಂದ ಇಟ್ಟು ಅದನ್ನು ಈ ಆ್ಯಂಗಲ್ಗೆ ತಗೊಂಡು ಬಂದಿದ್ದಾರೆ. ಮತ್ತು ನೀವು ನೋಡಿದಾಗೆ ಇಲ್ಲಿ ಸ್ವಲ್ಪ ಕಲರ್ಫುಲ್ ಆಗಿ ಲೈಟ್ಸ್ ಕಾಣುತ್ತೆ. ಈ ಲೈಟ್ಸ್ ಏನು ಆರ್ಟಿಫಿಷಿಯಲ್ ಲೈಟ್ಸ್ ಅಲ್ಲ, ಕಲರ್ಫುಲ್ ಲೈಟ್ಸ್ ಅಲ್ಲ, ಈ ಗ್ಲಾಸಿಂದ ರಿಫ್ಲೆಕ್ಟ್ ಆಗುವ ಕಲರ್ ಅಂದರೆ ನ್ಯಾಚುರಲ್ ಲೈಟ್ಸ್. ಹೊರಗಡೆ ಸನ್ಲೈಟ್ ಇದೆ. ಕೇಳಿದ್ದೇನೆ ಏನಂತ ಹೇಳಿದ್ರೆ ಬೆಲ್ಜಿಯಂ ಅಂತ ಒಂದು ಗ್ಲಾಸ್ ಇದೆ ಅಂತ. ಇದು ಒರಿಜಿನಲ್ ಬೆಲ್ಜಿಯಂ? ಹೌದೌದು, ಇದು ಒರಿಜಿನಲ್ ಗ್ಲಾಸಸ್. ನಿಮಗೆ ಇದರಲ್ಲಿ ನಿಮಗೆ ಸನ್ಲೈಟಿಂದ ಈ ಲೈಟ್ಸ್ ರಿಫ್ಲೆಕ್ಟ್ ಆಗಿ ಕಲರ್ಫುಲ್ ಲೈಟ್ಸ್ ಕೊಡುತ್ತೆ. ನಾವು ಇಲ್ಲಿ ಏನೋ ಆರ್ಟಿಫಿಷಿಯಲ್ ಕಲರ್ಫುಲ್ ಲೈಟ್ಸ್ ಯೂಸ್ ಮಾಡಲಿ. ನೀವು ನೋಡಿರ್ಬೋದು, ಈಗ ನಾವು ಒಂದು ಲೈಟ್ಸ್ ಆನ್ ಮಾಡಲಿಲ್ಲ, ಆದರೂ ಈ ಬಿಸಿಲಿಗೆ ಈ ಲೈಟ್ಸ್ ಹೊಡಿತಾ ಇದೆ. ನೀವು ಬಟ್ ಸಾಫ್ಟ್ ಲೈಟ್ಸ್ ಬರ್ತಾ ಇದೆ. ಹೌದೌದು, ಹಾರ್ಶ್ ಆಗಿ ಲೈಟ್ ಬರ್ತಾ ಇಲ್ಲ, ಡೈರೆಕ್ಟ್ ಆಗಿ ಮುಖಕ್ಕೆ ಹೊಡೆಯುವಂಥದ್ದು. ಆಮೇಲೆ ಈ ಒಂದು ದಣಿ ಮಗನಿಗೆ ಕತೆ ಹೇಳುವ ಸನ್ನಿವೇಶ ಯಾವ ಹೊತ್ತಲ್ಲಿ ಅಂದಾಜು ಶೂಟಿಂಗ್ ಆಗಿರ್ಬೋದು? ಇದು ಶೂಟ್ ಅವರು ಲೇಟ್ ನೈಟ್ ಮಾಡಿದ್ದಾರೆ, ಅಂದರೆ ಒಂದು ಬೆಳಗ್ಗೆ ಆಗುವ ಹೊತ್ತಿಗೆ, ಮಧ್ಯರಾತ್ರಿ. ಹೌದೌದು, 3 ಗಂಟೆ. ಹೌದು. ಅಷ್ಟೊತ್ತಿಗೆ ಇವ್ರು ಶೂಟ್ ಮಾಡಿದ್ದಾರೆ. ಆವಾಗ ಅವ್ರು ಸ್ವಲ್ಪ ಲೈಟನ್ನು ಕೊಟ್ಟಿದ್ದಾರೆ ಹೊರಗಡೆಯಿಂದ. ಹೌದೌದು, ಚಂದ್ರದ್ದು ಒಂದು ಸ್ವಲ್ಪ ರಿಫ್ಲೆಕ್ಷನ್ ಬರಲಿ ಅಂತ. ನೀವು ನೋಡಿರ್ಬೇಕು ಆ ಮೂವಿಯಲ್ಲಿ, ನೀವು ನೋಡಿದ್ರೆ ನಿಮಗೆ ಸರಿಯಾಗಿ ಗೊತ್ತಾಗ್ತದೆ. ಇಲ್ಲೇ ಮಿಡ್ಲಲ್ಲೇ ಕೂತ್ಕೊಂಡು ಅವ್ರು ಕತೆ ಹೇಳ್ತಾರೆ. ಸರ್, ಈಗ ಹೇಳುದು ನಿಮ್ಮ ಒಂದು ನಿಮಗೂ ಕೂಡ ಆಲೋಚನೆ ಬಂದಿರ್ಬೋದು. ಏನಂತ ಹೇಳಿದ್ರೆ ಪ್ರತಿದಿನ ಬರುವಾಗ ಒಂದು ಫೀಲ್ ಇರುತ್ತೆ. ಕಾಂತಾರದ ಆ ಸನ್ನಿವೇಶ ನೋಡಿ ಆದ್ಮೇಲೆ ಬರುವಾಗ ಅದೇ ತರ ಫೀಲ್ ಆಗ್ತಾ ಇದೆಯಾ ನಿಮಗೆ? ಮುಂಚೆ ನಮಗೆ ಇದು ಅಂದ್ರೆ ನಮ್ದು ಒಂದು ಹೆರಿಟೇಜ್ ಹೌಸ್, ಅಂದ್ರೆ ಒಂದು ಗುತ್ತಿನ ಮನೆ ಆ ಥರ ಇತ್ತು. ಈಗ ಕಾಂತಾರ ಮೂವಿ ಫೇಮಸ್ ಆದಮೇಲೆ ಈಗ ನಮಗೆ ಒಂದು ಫೀಲ್ ಬರುತ್ತೆ ಇಲ್ಲಿ. ಅಂದರೆ ಈಗ ಜನರು ಎಲ್ಲರೂ ಕೇಳ್ತಾರೆ ದನಿಯ ಮನೆ, ಅದು ದನಿಯ ಮನೆ ನಮಗೆ ನೋಡಬೇಕು. ಅಂದ್ರೆ ಒರಿಜಿನಲ್ ಸಾಯಿರಾದ ಹೆರಿಟೇಜ್ ಅನ್ನು ಮರ್ತಿದ್ದಾರೆ. ಹೌದು, ಈಗ ಕಾಂತಾರ ದನಿ ಮನೆ ಹಾಗೆ ಆಗಿದೆ. ಈಗ ಆ ಒಂದು ಕ್ಲೈಮ್ಯಾಕ್ಸ್ ನ ಸನ್ನಿವೇಶ ಅಂತ ಹೇಳಿದ್ರೆ ಅದನ್ನ ನೋಡ್ಕೊಂಡು ಬರುವಲ್ಲ? ಎಸ್ ಸರ್, ಬನ್ನಿ ಸರ್. ಸರ್, ಇದೇ ಸೀಟಿಂಗ್ ಅಲ್ಲ ದನಿ ಮತ್ತು ದನಿ ಮಗ? ಹೌದು, ಇದೇ ಚೇರ್ ಅನ್ನು ಉಪಯೋಗಿಸಿ ಅವರು ಇಲ್ಲಿ ಮಿಡ್ಲಲ್ಲೇ ಕೂತ್ಕೊಂಡು ಅವರು ಅದು ಕಥೆಯನ್ನು ಹೇಳ್ತಾರೆ. ಒಂದು ಊರಲ್ಲಿ ಒಬ್ಬ ರಾಜ ಇದ್ದ ಅಂತ. ಮೊದಲು ಕಬ್ಬಿಣನ ಒಂದು 10% ಮಾತ್ರ ಯೂಸ್ ಮಾಡ್ತಾ ಇದ್ರು. 99% ಎಲ್ಲ ಮರದ್ದೇ. ಇದರ ಚಿಲಕಗಳು ನನ್ನ ಅಜ್ಜಿ ಮನೆಯ ಹಳೆ ಮನೆ ನೆನಪಾಗ್ತಾ ಇದೆ. ಲಾಕ್ಸ್ ಎಲ್ಲ ಅದೆಲ್ಲ ಹಾಗೆ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ. ಅದು ತುಂಬಾ ಖುಷಿ ಆಗುತ್ತೆ. ಅಂದ್ರೆ ನಿಮಗೆ ಆ ಫೀಲ್ ಬರುತ್ತೆ. ಇವನ್ ಈ ಒಂದು ಇದಾಗಿರ್ಬೋದು, ಇಲ್ಲಿ ಫರ್ನಿಚರ್ ಏನಿದೆ ಪ್ರತಿಯೊಂದು ಕೂಡ ಇವನ್ ಇದೊಂದು ನೀವು ತೋರಿಸ್ಲೇಬೇಕಾದಂಥ ತುಂಬಾ ಆಂಟಿಕ್ ಅಂದ್ರೆ ನಿಮಗೆ ಒಂದು ಏನು ಹೇಳ್ತಾರೆ, ನನ್ನ ತಂದೆ ಚಿಕ್ಕದಿರುವಾಗ ಈ ವಜ್ರಮಣಿ ರಾಜ್ಕುಮಾರ್ ಅವರ ಸಿನಿಮಾ ಬಂದಾಗ ಅದರಲ್ಲಿ ಒಂದು ವಿಲನ್ ಮನೆ ಅಂತ ಹೇಳಿದ್ರೆ ಈ ತರದ ಕಲರ್ಫುಲ್ ಗ್ಲಾಸಸ್ ಇದ್ದಂತಹ ಲೈಟ್ ಸೆಟಪ್ ಇತ್ತು. ಸದ್ಯ ನಮ್ಮ ಜೊತೆಗೆ ಸಾಯಿರಾದ ಆ ಒಂದು ಕಂಪನಿಯ ಓನರ್ ಆಗಿರುವಂತಹ ಸಿದ್ಧಾರ್ಥ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಮೊದಲನೇದಾಗಿ ನಮಸ್ತೆ. ನಮಸ್ತೆ ಎಲ್ಲರಿಗೂ. ಕಾಂತಾರ ಸಿನಿಮಾ ನೋಡಿದವರಿಗೆ ಈ ಗುತ್ತು ಮನೆಯ ಬಗ್ಗೆ ತಿಳಿಬೇಕು ಅಂತ ಆಸಕ್ತಿ. ಅಂದರೆ ಇದು ಎಲ್ಲಿದೆ, ಯಾಕಾಗಿ ಕಾನ್ಸೆಪ್ಟ್ ಮಾಡಿದ್ರು ಅಂತ. ಮೊದಲನೇದಾಗಿ ಕೇಳೋದಾದರೆ ಈ ಗುತ್ತು ಮನೆಯ ಕಾನ್ಸೆಪ್ಟ್ ಮಾಡಬೇಕು ಅಂತ ತಮಗೆ ಅನಿಸಿದ್ದು ಯಾಕೆ ಸರ್? ಸರ್, ಇದು ನನ್ನ ಇದರ ವಿಚಾರಣೆ ಅಲ್ಲ. ನಂದು ಪಪ್ಪ ಯಾರಿದ್ದಾರೆ, ಈ ನಮ್ಮ ಸಾಯಿರಾದ ಗ್ರೂಪ್ ಇದೆ, MD ಯಾರಿದ್ದಾರೆ, ಅವ್ರದ್ದೊಂದು ದೂರದೊಂದು ವಿಷನ್ ಇತ್ತು. ಅಂದರೆ ಒಂದು ಪ್ಯಾಷನ್ ಇದೆ ಅವ್ರದ್ದೊಂದು. ಆ್ಯಂಟಿಕ್ಸ್ ಹೆರಿಟೇಜ್ ಇರಲಿ ಅದರದ್ದೊಂದು ಪ್ಯಾಷನ್ ಇದೆ. ಸೊ ಮುಂಚೆಯಿಂದ ಅವರೊಂದು ಹೆರಿಟೇಜ್ ಹೌಸಸನ್ನು ಹೋಗಿ ತಗೊಂಡು ನಾವು ಅದರಲ್ಲಿ ಒಂದು ಸ್ಟೇ ಎಕ್ಸ್ಪೀರಿಯನ್ಸ್ ಕೊಡು. ಅಂದರೆ ತುಂಬ ನೀವು ಕಡೆ ನೋಡ್ತೀರಾ ಮ್ಯೂಸಿಯಂ ಇದೆ, ಈಗ ಹಸ್ತಶಿಲ್ಪ ಇದೆ, ಅವರೆಲ್ಲ ಒಂದೇ ನೋಡುವ ಒಂದು ವಿಷನ್ ಕೊಡ್ತಾರೆ. ನಮ್ಮ ವಿಷನ್ ಎಂತಂದರೆ ನಮ್ಮ ಗೆಸ್ಟ್ ಬಂದವರಿಗೆ ನಾವು ಇಂಥ ಗುತ್ತು ಮನೆಯಲ್ಲಿ ಒಂದು ಸ್ಟೇ ಎಕ್ಸ್ಪೀರಿಯನ್ಸ್ ಕೊಡುವ. ಸೊ ಅವರಿಗೆ ನಮ್ಮ ಗುತ್ತು ಮನೆಯಲ್ಲಿ ಹೇಗೆ ಒಂದು ಸ್ಟೇ ಆಗುವಾಗ ಏನು ನಮ್ಮ ಹತ್ರ ಈಗ ಬೇರೆ ಅದರ ಒಳಗೆ ಹೋದರೆ ನಿಮಗೆ ಗೊತ್ತಾಗುತ್ತೆ. ನೀವು ನೋಡಿರ್ಬೋದು ಅದರ ಒಳಗೆ ಏನು ರೂಮ್ಸ್ ಇರಲಿ, ನಮ್ಮದು ಬೆಡ್ಸ್ ಇರಲಿ ಎಲ್ಲ 100 years ಆ್ಯಂಡ್ ಅಬವ್ ಬೆಡ್ಸ್ ಇದೆ. ಸೊ ಪ್ಲಸ್ ಇದು ಯಾವ ಮನೆ ತೋರಿಸಿದ್ದಾರೆ ಕಾಂತಾರ, ಇದು 1926 ಇದು ಒಂದು ಮನೆ. ಸೊ ಆಲ್ಮೋಸ್ಟ್ ಈಗ ನಮಗೆ 94 years ತನಕ ನಮಗೆ ಆಗಿದೆ ಅದರಲ್ಲಿ ಆ ಮನೆಯದು ಎಕ್ಸ್ಪೀರಿಯನ್ಸಲ್ಲಿ. ಸೊ ಈ ಮನೆಯನ್ನು ನಾವು ಇಲ್ಲಿ ತಂದು ಪುನಃ ಮಾಡಿ ಆ ಥರನೇ ನೀವು ಚಾಲೆಂಜಿಂಗ್ ಆಗಿತ್ತ? ಅಂದರೆ ಒಂದು ಜಾಗದಿಂದ ಒಂದು ಗುತ್ತು ಮನೆಯನ್ನು ತಗೊಂಬರ್ಬೇಕು ಅಂತ ಹೇಳಿದ್ರೆ ತುಂಬ ಅದಕ್ಕೆ ಸೇಫ್ಟಿ ಪ್ರಿಕಾಷನ್ಸ್ ಅನ್ನೆಲ್ಲ ಫಾಲೋ ಮಾಡಬೇಕು. ಮತ್ತು ಅದು ಹೇಗಿತ್ತು ಅದೇ ಥರ ಇಲ್ಲಿ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಒಂದು ಫೋಟೋ ನೋಡಿದಾಗ ಡಿಟ್ಟೋ ಇದ್ದರೆ ಜನರಿಗೆ ತುಂಬ ಹತ್ತಿರ ಆಗುತ್ತೆ. ಎಲ್ಲಿಂದ ತಗೊಂಬಂದ್ರೂ ಪರವಾಗಿಲ್ಲ, ಇಲ್ಲಿ ಅದೇ ಥರ ಮೇಂಟೈನ್ ಮಾಡಿದ್ದಾರೆ ಅಂತ. ಇದು ಮೇಂಟೈನ್ ಮಾಡೋದು ಸುಲಭದ ಕೆಲಸ ಸರ್?
ಸರ್? ಹೆರಿಟೇಜ್ ವಸ್ತುವನ್ನು ಮೇಂಟೈನ್ ಮಾಡೋದು ಅಂದರೆ ತುಂಬ ಕಷ್ಟ. ಸೊ ಅದರ ಹಿಂದೆ ನಮ್ಮ ತುಂಬ ಟೀಮ್ ಇದೆ. ಅದಕ್ಕೆ ನಾವು ಎವ್ರಿ ಇಯರ್ ನಾವು ಒಂದು ಮೇಂಟೆನೆನ್ಸ್ ಟೀಮ್ ಅಂತ ಹೇಳ್ತೇವೆ. ಬಿಕಾಸ್ ಎಲ್ಲ ಗೆಸ್ಟಿಗೆ ನಾವು ಬರುವಾಗ ಒಂದು ಎಕ್ಸ್ಪೀರಿಯನ್ಸ್ ಕೊಡೋ ಒಂದು ಇದಿದೆ. ಸೊ ಪ್ಲಸ್ ನೀವು ಹೇಳಿದಾಗೆ ಈಗ ನಾವು ಇದನ್ನು ತರಲಿಕ್ಕೆ ತುಂಬ ಕಷ್ಟ ಇದೆ. ಅಂದರೆ ನಮಗೆ ಪ್ರತಿ ಡೋರ್ ಇರಲಿ, ವಿಂಡೋಸ್ ಇರಲಿ, ನಮ್ಮದು ಕಾಲಮ್ಸ್ ಇರಲಿ, ಅದನ್ನೆಲ್ಲ ನಂಬರ್ ಮಾಡಿ ನಂಬರ್ ವೈಸ್ ತಂದು ಇದನ್ನು ಇಲ್ಲಿ ರೀಸ್ಟ್ರಕ್ಚರ್ ಮಾಡಿದ್ದೀವಿ ನಾವು ಇದನ್ನು. ಸೊ ಆಗ ನಮಗೆ ತುಂಬ ಚಾಲೆಂಜಿಂಗು ಆಗಿದೆ. ಬಟ್ ಪ್ಲಸ್ ಇದು ನಮ್ಮದು ಫಸ್ಟ್ ಪ್ರಾಜೆಕ್ಟ್ ಆಗ. ಸೊ ಆ ಬೇಸಿಸಲ್ಲಿ ಆಗ ಆ ಟೈಮಲ್ಲಿ ಇದು ಮಾಡಿ ಈಗ 12 ವರ್ಷ ಆಗಿದೆ ನಮ್ಮ ಈ ಮನೆಗೆ. ಸೊ ಆ ಟೈಮಲ್ಲಿ ಅಂತ ನಾವು ಕಾರ್ಯಕರ್ತರನ್ನು ತಂದು ಇಲ್ಲಿ ಬಂದು ಸೆಟ್ ಮಾಡಿ ಅದನ್ನು ಪುನಃ ಅದೇ ಥರ ನೋಡುವ ಹಾಗೆ ಮಾಡಿದ್ದೇವೆ. ಸೊ ಈಗ ಕಾಂತಾರ ಸಿನಿಮಾದವರಿಂದ ಫಸ್ಟ್ ಕಾಲ್ ಬರುತ್ತೆ ಸರ್, ಈ ಥರ ನಾವೊಂದು ಕಾನ್ಸೆಪ್ಟನ್ನು ನಿಮ್ಮ ಇದರಲ್ಲಿ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗ ನಿಮ್ಮ ಸ್ಟಾಫ್ ಕೂಡ ಹೇಳಿದ್ರು, ಏನಂತ ಹೇಳಿದ್ರೆ ರಿಷಬ್ ಶೆಟ್ಟಿ ಅವರು ಮೊದಲಿಗೆ ಬಂದಿದ್ದರು, ನೋಡಿದ ಕೂಡಲೇ ತಕ್ಷಣ ನನಗೆ ಬೇಕು ಅಂತ ಹೇಳಿದರು ಅಂತ. ಅಂದರೆ ನಾರ್ಮಲ್ ಆಗಿ ನಮಗೆ ಗೊತ್ತಿರೋ ಪ್ರಕಾರ ಈ ಗುತ್ತು ಮನೆಯನ್ನು ನೀವು ಬೇರೆ ಬೇರೆ ಮದುವೆ ಸಮಾರಂಭ ಅದಕ್ಕೆಲ್ಲ ಕೊಡ್ತೀರಿ. ಬಟ್ ಅಷ್ಟು ಬ್ಯುಸಿ ಶೆಡ್ಯೂಲ್ ನಡುವೆ ಒಂದು ಶೂಟಿಂಗ್ ಕೊಡಬೇಕು ಅಂತ ಹೇಳಿದ್ರೆ ಅಲ್ಲಿ ಬಹುಶಃ ಯಾರು ಓಡಾಡಬಾರ್ದು, ಆ ಟೈಮಲ್ಲಿ ಬೇರೆ ಯಾವುದೇ ಫಂಕ್ಷನ್ ಆಗಬಾರ್ದು. ಅದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಆ ಟೈಮಲ್ಲಿ? ಚಾಲೆಂಜಿಂಗ್ ತುಂಬ ಆಗಿದೆ, ನಮ್ಮ ಟೀಮಿಗೆ ತುಂಬ ಚಾಲೆಂಜಿಂಗ್ ಆಗಿದೆ. ನೋಡಿ, ಫಸ್ಟ್ ಆಫ್ ಆಲ್ ರಿಷಬ್ ಶೆಟ್ಟಿ ಅವರು ಯಾವ ಮೂವಿ ಮಾಡಿದ್ರು ನಮ್ಮದು ಇಲ್ಲಿ ದಕ್ಷಿಣ ಕನ್ನಡ ಏನಿದೆ, ಸೌತ್ ಕನ್ನಡ ಇದೆ, ಅದರ ಬೇಸಲ್ಲಿ ಅದರ ಟ್ರೆಡಿಷನ್ ಇಲ್ಲೇನಾಗುತ್ತೆ ಅದರ ಮೇಲೆ. ಈಗ ನೀವು ನೋಡಿದಾಗೆ ಅವರ ಹಿಂದೆ ಪಿಕ್ಚರ್ ಯಾವುದು ಮಾಡಿದ್ದಾರೆ ಅದೆಲ್ಲ ನಮ್ದು ಇಲ್ಲಿದೆ ಟ್ರೆಡಿಷನ್. ಸೊ ಅವರಿಗೆ ಅವ್ರದ್ದು ಫೋನ್ ಬರುವಾಗ, ನಮಗೆ ಅವ್ರದ್ದು ಫೋನ್ ಬರುವಾಗ ಫಸ್ಟ್ ನಾವೆಂತ ಎಣಿಸಿದೆ ಅಂದರೆ ಒಂದು ನಮ್ಮ ಮನೆಯನ್ನು ಅವ್ರು ಹೇಗೆ ಪೋರ್ಟ್ರೇ ಮಾಡ್ತಾರೆ, ನಮಗೂ ಗೊತ್ತಿರಲಿಲ್ಲ ಹೇಗೆ ಪೋರ್ಟ್ರೇ ಮಾಡ್ತೀವಿ. ಇವತ್ತು ಯಾವ ಅಂತಾರಾಷ್ಟ್ರೀಯ ಲೆವೆಲಲ್ಲಿ ನಮ್ಮ ಮನೆಯನ್ನು ತೋರಿಸಿದ್ದಾರೆ, ಅದು ನಮಗೆ ಒಂದು ಹೆಮ್ಮೆಯ ವಿಷಯ. ನಮ್ಮ ಮನೆಯನ್ನು ನಾವು ಇಡೀ ವರ್ಲ್ಡ್ ವೈಡಲ್ಲಿ ಜನರು ಅದನ್ನು ಗುರುತಿಸ್ತಿದ್ದಾರೆ. ಪ್ಲಸ್ ಅವರ ಟ್ರೆಡಿಷನ್ ಏನೀಗ ಪಿಕ್ಚರಲ್ಲಿ ತೋರಿಸಿದ್ದಾರೆ, ಆ ಗುತ್ತಿನಾರಿದು ಒಂದು ಗತ್ತು ಇದೆ, ಆ ದೈವಗಳ ಇದಿದೆ, ಆ ಕಂಬಳ ಇದೆ, ಕೋಳಿ ಅಂಕ ಇದೆ, ಅದೆಲ್ಲ ನಮ್ಮದು ಈ ತುಳುನಾಡಿ ಅಂತ ಇದೆ, ಅದರ ಟ್ರೆಡಿಷನ್ಸ್ ಬೇಸಿಕ್ಲಿ ಸೌತ್ ಕನ್ನಡ ದಕ್ಷಿಣ ಕನ್ನಡದ ಫುಲ್ ಟ್ರೆಡಿಷನ್. ಹಾಗೇನೆ ಸರ್, ಈಗ ಹೆಚ್ಚಿನವರಿಗೆ ಸಿನಿಮಾ ನೋಡಿದವರಿಗೂ ಒಂದು ಆಸೆ ಇರುತ್ತೆ, ಅವ್ರು ಬೇರೆಯವರು ಊರವರಾಗಿರ್ಬೋದು, ಬಟ್ ಅವ್ರಿಗೆ ಒಂದು ಆಸೆ, ನಮಗೂ ಏನಾದರೂ ನಮ್ಮ ಕಾರ್ಯಕ್ರಮನ ಅಥವಾ ನಮ್ಮದು ಒಂದು ಫಂಕ್ಷನನ್ನು ಅಥವಾ ಒಂದು ಗೆಟ್ ಟುಗೆದರನ್ನು ಇಂಥ ಜಾಗದಲ್ಲಿ ಮಾಡೋದಾದರೆ ಯಾವ ಥರ ಇರುತ್ತೆ ನಿಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಅಥವಾ ಯಾವ ಥರ ಇದನ್ನು ಬುಕ್ ಮಾಡಬಹುದು? ನೋಡಿ, ನಾವೀಗ ಫಸ್ಟ್ ಆಫ್ ಆಲ್ ನಾವು ತುಂಬ ಫಂಕ್ಷನ್ಸ್ ಇಲ್ಲಿ ಮಾಡಿದ್ದೇವೆ. ತುಂಬ ಆ್ಯಕ್ಚುಲಿ ಮದುವೆಗಳು ತುಂಬ ಆಗಿದೆ, ತುಂಬ ಟ್ರೆಡಿಷನ್. ಅಂದರೆ ನೀವು ಹಿಂದೂ ಇರಲಿ, ಕ್ರಿಶ್ಚಿಯನ್ ಮದುವೆ ಇರಲಿ, ಮುಸ್ಲಿಂ ಮದುವೆ ಇರಲಿ, ಎಲ್ಲ ಬಿಕಾಸ್ ನಾವು ಯಾವ ಟ್ರೆಡಿಷನನ್ನು ನೋಡ್ತಾ ಇಲ್ಲ. ಈ ಮನೆ ಅಂತ ಹೇಳುವಾಗ ಈ ಮನೆ ಎಂಥ ಚೆಂದ ಇದೆ, ಅದು ಎಲ್ಲ ಇವರನ್ನು ವೆಲ್ಕಮ್ ಮಾಡುತ್ತೆ. ಸೊ ವೆಲ್ಕಮ್ ಮಾಡಿ ಇಲ್ಲಿ ಈಗ ನಾವು ಎಂಥ ಫಂಕ್ಷನಿಗೂ ಕೊಡ್ತೇವೆ. ಬಟ್ ಒಂದು ಅಂದರೆ ನಾವು ನಮ್ಮ ಮನೆಯದೆಂಥ ರೂಲ್ಸ್ ಇದೆ ಆ ಪ್ರಕಾರ ಸೌಂಡ್ ಇರಲಿ, ನಮ್ಮದು ಒಂದು ಕ್ಲೀನ್ನೆಸ್ ಇರಲಿ, ನಾವು ಏನು ಆ್ಯಂಟಿಕ್ಸನ್ನು ಮೇಂಟೈನ್ ಮಾಡ್ತೇವೆ ಅದನ್ನೊಂದು ನೋಡ್ಕೊಂಡು ಬಿಟ್ಟರೆ ಮತ್ತು ಯಾವ ಫಂಕ್ಷನನ್ನು ನಾವು ವೆಲ್ಕಮ್ ಮಾಡ್ತೇವೆ. ಸೊ ನಮ್ಮ ಡೀಟೇಲ್ಸ್ ಏನಿದೆ ನಮ್ಮ ಟೀಮ್ ನಿಮಗೆ ಪ್ರೊವೈಡ್ ಮಾಡುತ್ತೆ, ನಾವು ಎಷ್ಟು ಚಾರ್ಜ್ ಮಾಡ್ತೇವೆ ಅದು ಪ್ರೊವೈಡ್ ಮಾಡ್ತೇವೆ. ಸೊ ಬಟ್ ನಾವು ಏನಿದ್ರು ನಾವು ಇಲ್ಲಿದು ಜನರಿಗೆ ಒಂದು ಒಳ್ಳೆ ಜಾಗ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡು. ಒಂದು ಫಂಕ್ಷನ್ ಮಾಡಿದರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಬೇಕು ಯಾವುದಕ್ಕೂ. ಬಿಕಾಸ್ ಯಾವುದು ರೆಸಾರ್ಟ್ ಇರಲಿ, ಯಾವುದು ಮನೆ ಇರಲಿ, ಒಂದು ಜನರು ಇಲ್ಲಿಂದ ತಗೊಂಡು ಹೋಗೋದೇನು ಎಕ್ಸ್ಪೀರಿಯನ್ಸ್. ಆ ಎಕ್ಸ್ಪೀರಿಯನ್ಸನ್ನು ನಾವು ನಮ್ಮ ಟೀಮ್ ಹತ್ರ ನಾವು ಎಷ್ಟಾಗ್ತದೆ ನಾವು ಫುಲ್ಫಿಲ್ ಮಾಡಲಿಕ್ಕೆ ನೋಡ್ತೇವೆ ನಾವು. ಸರ್, ಈಗ ಈ ಒಂದು ಮನೆಯನ್ನು ರೀಲೊಕೇಟ್ ಮಾಡಿ ನೀವು 13 ವರ್ಷ ಆಯಿತು ಅಂತ ಹೇಳಿದ್ರಿ. ಒಂದು ಕಾಂತಾರ ಸಿನಿಮಾ ನೋಡಿ ಆದ ಮೇಲೆ ಥಿಂಕಿಂಗ್ ಸ್ಟೈಲ್ ಅಥವಾ ಒಂದು ಒಳಗಡೆ ಬಂದಾಗ ಇದೇ ಜಾಗದಲ್ಲ ಅದು ಶೂಟಿಂಗ್ ಆಗಿದ್ದದ್ದು, ಇದೇ ಜಾಗದಲ್ಲ ಅವರು ಕೂತು ಊಟ ಮಾಡಿದ್ದು ಅಂತ ಅನಿಸುತ್ತಾ ಯಾವ ಥರ ಅಂತ? ಸರಿ, ಈಗ ನೀವು ಹೇಳಿದಾಗೆ ನಾವು ಎಲ್ಲಿ ಕೂತ್ಕೊಂಡಿದ್ದೇವೆ, ಇದು ಜಾಗ ಆ್ಯಕ್ಚುಲಿ ನಮ್ಮ ಆ ಮೂವಿಯಲ್ಲಿ ಗುತ್ತಿನಾರ್ ಮತ್ತು DRF ಸಾಹೇಬರು ಏನಿದ್ದಾರೆ ಅವರು ಒಟ್ಟು ಕೂತ್ಕೊಂಡು ಚಹಾ ಕುಡಿಯುವ ಜಾಗ ಇದೇ ಜಾಗ. ಮತ್ತು ರಾತ್ರಿ ನಮ್ಮದು ರಿಷಬ್ ಶೆಟ್ಟಿ ಮತ್ತು ಗುತ್ತಿನಾರು ಊಟ ಮಾಡುವ ಜಾಗ. ಅದೇ ಥರ ಮನೆ ಒಳಗೆ ಸಹ ತುಂಬ ಸೀನ್ ಇತ್ತು. ಈಗ ನಾವು ಅಲ್ಲಿ ಹೋಗುವಾಗ ನಮಗೂ ಗೊತ್ತಾಗ್ತದೆ, ಓ ಇಲ್ಲಿ ಇದಾಗಿತ್ತು, ಇವ್ರು ಹೀಗೆ ಮಾಡಿದ್ರು ಅಂತ ನಮಗೊಂದು ಖುಷಿ ಆಗುತ್ತೆ. ಅಂದರೆ ಯಾರಿಗೂ ಹೇಳುವಾಗ ನಾವೀಗ ಮನೆ ತೋರಿಸುವಾಗ ಒಂದು ಕಾಂತಾರ ಒಂದು ಹೇಳುವ ಪಿಕ್ಚರನ್ನು ನಾವು ಇನ್ನೂ ರಿಲೇಟ್ ಮಾಡ್ಬೋದು. ಇಲ್ಲಿ ಇದು ಥರ ಸೀನ್ ಆಗಿದೆ, ನಮಗೂ ಖುಷಿ ಆಗುತ್ತೆ ಯಾರಿಗೂ ಹೇಳು. ಮತ್ತು ನಮಗೆ ಇಲ್ಲಿ ಬರುವಾಗ ಇನ್ನೂ ಖುಷಿ ಆಗ್ತದೆ ಅಂದರೆ ನಮ್ಮದು ಇಲ್ಲಿ ತುಂಬ ಜನ ಈಗ ನೋಡ್ಲಿಕ್ಕೆ ಬರ್ತಾರೆ. ಸೊ ಆಗ ಹೇಳುವಾಗ ಅವರಿಗೆ ಜಾಸ್ತಿ ಪ್ರಚಾರ ಆಗಿದೆ, ವೆರಿ ಮಚ್ ತುಂಬ ಆಗಿದೆ ನಮಗೆ. ಕಾಂತಾರ ಅಂದರೆ ಒಂದು ಆ ಕಾಂತಾರ ಮನೆ ಅಂತಾನೆ ಒಂದು ಅದಕ್ಕೊಂದು ಹೆಸರು ಸಿಕ್ಕಿದೆ, ಸೈರಾದ ದನಿಯ ಮನೆ, ಕಾಂತಾರ ದನಿಯ ಮನೆ ಅಂತ ಅದಕ್ಕೊಂದು ಪ್ರಚಾರ ಆಗಿದೆ. ಸೊ ಸೈರಾದ ಹೆರಿಟೇಜ್ ಬಿಟ್ಟು ಈಗ ಕಾಂತಾರ ದನಿ ಮನೆ ಅಂತ ಆಗಿದೆ ಅದನ್ನು. ಸೊ ಹಾಗಾದರೆ ಈಗ ನಾರ್ಮಲ್ ಆಗಿ ಒಂದ್ಸಲ ವೈರಲ್ ಆದರೆ ಜನಗಳು ಎನ್ನಿಸ್ತಾರೆ ಅಂದರೆ ನಾವು ಸುಮ್ಮನೆ ಹೋಗಿ ಫೋಟೋ ತೆಗಿಬಹುದಾ ಅಂತ. ಬಟ್ ನೀವೊಂದು ಆಪ್ಷನ್ ಕೊಟ್ರಿ, ಒಂದು ವೇಳೆ ನಿಮ್ಮ ಮನೆಯ ಕಾರ್ಯಕ್ರಮ ಅಥವಾ ಯಾವುದಾದ್ರೂ ಗೆಟ್ ಟುಗೆದರ್ ಇದ್ದಾಗ
ಈ ಒಂದು ಮನೆಯನ್ನು ನೀವು ಟೋಟಲ್ ಆಗಿ ಬುಕ್ ಮಾಡಿದ್ರೆ ನಿಮ್ಮ ಇಡೀ ಕುಟುಂಬಸ್ಥರ ಜೊತೆ ನೀವು ದಣಿಯ ಮನೆಯಲ್ಲಿ ಆರಾಮ್ಸೆ ಒಂದು ಕಾರ್ಯಕ್ರಮ ಮಾಡ್ತಾ ನಮ್ಮ ಟ್ರೆಡಿಷನ್ ಅನ್ನ ಫೀಲ್ ಮಾಡ್ಕೊಂಡು ಒಂದು ಕಾರ್ಯಕ್ರಮನ ಮಾಡಬಹುದು ಅಂತ. ರೈಟ್ ಸರಿ. ಅದೇ ಈಗ ಅವ್ರು ಹೇಳಿದ ಹಾಗೆ ನಾವು ಒಂದು ಫೀಲ್ ಏನು ಎಕ್ಸ್ಪೀರಿಯನ್ಸ್ ಏನು ಕೊಡ್ತಿದ್ದೇವೆ ಈಗ ಕಾಂತಾರ ದನಿಯ ಮನೆ, ಆ ದನಿಯ ಮನೆಯನ್ನು ನೀವು ನೋಡಬೇಕಿದ್ರೆ ಇಲ್ಲಿ ಬಂದು ನೀವು ಎಷ್ಟು ಬೇಕೋ ಅಷ್ಟು ನೀವು ಫಂಕ್ಷನ್ಸ್ ಮಾಡ್ಕೊಳ್ಳಿ. ನಿಮ್ಮದು ಮದುವೆ ಇರಲಿ, ಸಂಗೀತ ಇರಲಿ, ಗೆಟ್ ಟುಗೆದರ್ಸ್, ಬರ್ಡೇ ಪಾರ್ಟಿ ಇರಲಿ, ಯಾವುದು ಬೇಕಾದರೂ ಫಂಕ್ಷನ್, ನಿಮ್ಮ ಯಾವ ಫಂಕ್ಷನ್ ಬೇಕಂದ್ರೆ ನಿಮ್ಮದು ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ನೀವು ಇಲ್ಲಿ ಮಾಡ್ಬೋದು. ಸೊ ನಮ್ಮ ಟೀಮ್ ಯಾವತ್ತೂ ನಿಮ್ಮೊಟ್ಟಿಗೆ ಇದೆ. ಅದಕ್ಕೆ ಏನು ಬೇಕು ನಾವು ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತೇವೆ. ಸೊ ಸೇಮ್ ವೇ ಈ ಮನೆ ಒಳಗೆ ಏನಿದೆ, ಈಗ ನಮ್ಮ ಹತ್ರ 4 ಒಳ್ಳೆ ರೂಮ್ಸ್ ಇದೆ. ಸೊ ಆ ರೂಮ್ಸು ನಮ್ಮ ಹಳೆ 100 years ಬೆಡ್ಸ್ ಎಲ್ಲ ನಾವು ಹಾಕಿದ್ದೇವೆ, ಹಾಗೇನೇ ಇದೆ. ಸೊ ಆ ಕಾನ್ಸೆಪ್ಟ್ ಏನಿದೆ, ಆ ಮನೆ ರೂಮ್ ಒಳಗೆ ಹೋಗುವಾಗ ನಿಮಗೆ ಒಂದು ಆ್ಯಕ್ಚುಲಿ ತುಂಬ ಜನರಿಗೆ ನಿದ್ದೆ ಬರುವುದಿಲ್ಲ ಅಂದರೆ ಅಂಥ ಮನೇಲಿ ಇರ್ತೇವೆ. ಅಂದರೆ ನೀವು ಒಂದು ಜೈಪುರ್ ಹೋಗ್ತೀರಿ ಜನರು, ಆ ಪ್ಯಾಲೇಸಲ್ಲಿ ಇರ್ತೇವೆ. ಈಗ ನೀವು ಅಷ್ಟು ದುಡ್ಡು ಕೊಟ್ಟು ನೀವು ಒಂದು ಪ್ಯಾಲೇಸ್ ಇರ್ತೇವೆ. ನಾವು ತುಂಬ ಎಫೋರ್ಡಬಲ್ ಆಗಿ, ತುಂಬ ಎಫೋರ್ಡಬಲ್ ಪ್ರೈಸಿಂಗು ಕೊಟ್ಟಿದ್ದೇವೆ. ಕೈಗೆಟುಕುವ ಬೆಲೆಯಲ್ಲಿ ನಾವು ಜನರಿಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಕೊಡಬೇಕು. ಜನರು ಇಲ್ಲಿ ಬಂದು ಹೇಳಬೇಕು, ನಾವು ಇಂಥ ಮನೆ ಮಾಡಿದ್ದೇವೆ, ಇಂಥ ಮನೆಯಲ್ಲಿ ಅವರಿಗೆ ಒಂದು ಸ್ಟೇ ಮಾಡುವ ಅವಕಾಶ ಸಿಕ್ಕಿದೆ. ಅದನ್ನು ಇಲ್ಲಿಂದ ತಗೊಂಡೋಗಿ ಬೇರೆ ಬ್ಯಾಂಗ್ಳೂರು ಇರಲಿ, ಬೇರೆ ಎಲ್ಲಿಂದ ಬರ್ತಾರೆ ಅವರು. ಸೊ ಅವರೊಂದು ಹೋಗಿ ಅಲ್ಲಿ ಜನರಿಗೆ ಹೇಳಬೇಕು, ಈ ಥರ ಅಂದರೆ ಈ ಥರ ಒಂದು ಮನೆ ಇದೆ ಇಲ್ಲಿ ನಮ್ಮದು ಕಾಪು ಪ್ರದೇಶದಲ್ಲಿ, ಉಡುಪಿಯಲ್ಲಿ. ಸೊ ಈ ಒಂದು ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದ್ರೆ, ಇವರ ಸಾಯಿರಾಧ ಗ್ರೂಪಿಗೆ ಸ್ಪೆಷಲ್ ಆಗಿ ನಾವು ಥ್ಯಾಂಕ್ ಯು ಅಂತ ಹೇಳಬೇಕು. ಯಾಕಂತ ಹೇಳಿದ್ರೆ ಬಿಸ್ನೆಸ್ ಅಂತ ಹೇಳಿದಾಗ ಈಗಿನ ಮಾಡರ್ನ್ ಸ್ಟೈಲ್ನಲ್ಲಿ ಏನು ಹೊಸತು ಬಂದಿದೆ ಅಂತ ಹುಡುಕುವ ಈ ಟೈಮಿನಲ್ಲಿ ಬಹುಶಃ ಇವರೊಂದು 170 ವರ್ಷ ಹಳೆಯ ಮನೆಯನ್ನು ರೀಲೊಕೇಟ್ ಮಾಡಿ ಈಗಿನ ಜನ್ರೇಷನ್ 2020, 21, 22ನ ಮಕ್ಕಳಿಗೂ ಕೂಡ ನಮ್ಮ ಅಜ್ಜ ಪಿಜ್ಜನ ಕಾಲದಲ್ಲಿ ಮನೆಗಳು ಹೇಗಿದ್ವು, ಅಲ್ಲಿದ್ದಂಥ ಉಪಕರಣಗಳು ಹೇಗಿದ್ವು, ಇವನ್ ಒಂದು ಸಣ್ಣ ಪುಟ್ಟದಾಗಿ ಡೀಟೇಲ್ಸ್ ಕೂಡ, ಒಂದು ಸ್ವಿಚ್ ಕೂಡ 100 years ಹಿಂದೆ ಹೇಗಿತ್ತು ಅಂತ ನೀವು ಅಲ್ಲಿ ಕಣ್ಣಾರೆ ಬಂದು ನೀವು ಒಂದು ಕಾರ್ಯಕ್ರಮನ ಇಲ್ಲಿ ಮಾಡಿ ಒಂದು ಫೀಲನ್ನು ತಗೋಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾಂತಾರ ಸಿನಿಮಾ ನೋಡಿ ಈ ಒಂದು ಮನೆಯಲ್ಲಿ ನಮಗೆ ಚಿತ್ರೀಕರಣಕ್ಕೆ ಅವಕಾಶ ಮಾಡಬೇಕು ಅಂತ ಹೇಳಿದಾಗ ಪ್ರೀತಿಯಿಂದ ತಾವು ನಮಗೆ ಪರ್ಮಿಷನ್ ಕೊಟ್ರಿ. ಅದಕ್ಕೆ ಮತ್ತೊಮ್ಮೆ ನಿಮಗೂ ಇಡೀ ಸಾಯಿರಾಧ ಗ್ರೂಪಿಗೆ ನಾವು ಥ್ಯಾಂಕ್ ಯು ಹೇಳ್ತೇವೆ ಸರ್. ಈ ಮನೆ ಇದೆಯಲ್ವಾ, ಅಂದ್ರೆ ಒಂದೊಂದು ಸೈಡಿಂದ ಒಂದೊಂದು ಟೈಪಲ್ಲಿ ಕಾಣಿಸುತ್ತೆ. ಅಂದ್ರೆ ಫ್ರಂಟ್ ಇಂದ ನೋಡಿದಾಗ ಗುತ್ತು ಮನೆಯಾಗಿ ಕಾಣಿಸುತ್ತೆ. ಸದ್ಯ ನಾನು ಇದರ ಫಸ್ಟ್ ಫ್ಲೋರ್ ಅಂದ್ರೆ ಮೇಲ್ಛಾವಣಿಯ ಬಾಲ್ಕನಿಯಲ್ಲಿ ಇದ್ದೀನಿ. ಈಗ ಬೇರೆ ಊರಲ್ಲಿ ನಾನು ಹೇಳಿರೋದು ಕೇಳಿದ್ದೀನಿ, ವಿಡಿಯೋದಲ್ಲೂ ನೋಡಿದ್ದೀನಿ, ಈ ತೊಟ್ಟಿ ಮನೆ ಅಂತ ಹೇಳ್ತಾರೆ. ಮನೆಯ ಮಿಡಲಲ್ಲಿ ಒಂದಷ್ಟು ಸ್ಪೇಸ್ ಇರುತ್ತೆ, ಅಲ್ಲಿ ಮಳೆ ಬಂದಾಗ ಸುತ್ತಮುತ್ತ ಒಂದು ಜಗಲೀಲಲ್ಲಿ ಮನೆಯಲ್ಲೆಲ್ಲ ಕೂತು ಆ ಒಂದು ಅಟ್ಮಾಸ್ಫಿಯರ್ನ ಫೀಲ್ ಮಾಡುವಂಥ ಒಂದು ಸಂದರ್ಭ ಇಲ್ಲಿ ನನಗೆ ಅದೇ ಫೀಲ್ ಆಯಿತು. ಅಂದರೆ ಒಂದು ಸೈಡಿಂದ ಬಾಲ್ಕನಿ ಮೇಲೆ ಬಂದಾಗ ತೊಟ್ಟಿ ಮನೆ ಥರನೂ ಕಾಣಿಸುತ್ತೆ, ಅಪೋಸಿಟ್ ಸೈಡಿಂದ ಗುತ್ತು ಮನೆ ಥರನೂ ಕಾಣಿಸುತ್ತೆ. ಬನ್ನಿ ಸರ್. ಸರ್ ಹಾಗೇನೆ ಕಾಂತಾರದ ಒಂದು ಬಹುಮುಖ್ಯ ವೆರಿ ಇಂಪಾರ್ಟೆಂಟ್ ಸೀನ್ ಒಂದು ಚಿತ್ರೀಕರಣ ಆಗಿರೋದು ಇದೇ ಜಾಗದಲ್ಲಿ. ಸರ್ ಆ ನೆನಪಿದೆಯಾ ನಿಮಗೆ? ಡೈನಿಂಗ್ ಟೇಬಲ್ ಸೀನ್ ಸಿನಿಮಾದ ಒಂದು ಏನು ಹೇಳ್ತಾರೆ ಕ್ಲೈಮ್ಯಾಕ್ಸ್ನಲ್ಲಿ ಬರುವಂಥ ಸ್ಪೆಷಲ್ ಸೀನ್, ಆ ಒಂದು ಚಿತ್ರೀಕರಣದ ನೆನಪು. ನೀವು ನೋಡಿದಾಗೆ ಕಾಂತಾರ ಮೂವಿಯಲ್ಲಿ ರಿಷಬ್ ಶೆಟ್ಟಿ ಶಿವನಿಗೆ ಅಂದರೆ ಅವನಿಗೆ ಅನುಭವ ಆಗ್ತದೆ ಎಲ್ಲ, ಅಂದರೆ ಏನಾಗ್ತಾ ಇದೆ ಅಂತ. ಲಾಸ್ಟಿಗೆ ಒಂದು ದೈವದ ಬಗ್ಗೆ ಒಂದು ಸ್ವಲ್ಪ ಅಂದರೆ ಸೀರಿಯಸ್ ಸೀನ್ ಇರ್ತದೆ ಅದರಲ್ಲಿ. ಹೌದು, ಅಂದರೆ ಆ ಸೀನಲ್ಲಿ ಲಾಸ್ಟಿಗೆ ಅವನು ಶುದ್ಧ ಆಗಿದ್ದೇನೆ ದನಿ ಅಂತ ಬಂದು ಮನೆಯೊಳಗೆ ಬರ್ತಾನೆ. ಮನೆಯೊಳಗೆ ಬಂದು ಇಲ್ಲಿ ದನಿಗಳು ಊಟ ಮಾಡ್ತಾ ಇರ್ತಾರೆ. ಅವರು ಬಂದು ರಿಷಬ್ ಶೆಟ್ಟಿ ಅವರು ಬಂದು ಇಲ್ಲಿಗೆ ಬಂದು ಕೂರ್ತಾರಲ್ಲ. ಹೌದು, ಮತ್ತು ಊಟ ಬಡಿಸ್ತಾರೆ ಅವರು, ಅಕ್ಕಮ್ಮ ಅವರು ಊಟ ಮಾಡಿ ಮತ್ತು ಅವರು ದನಿಗಳಿಗೆ ಹೇಳ್ತಾರೆ ಎಲ್ಲ ಗೊತ್ತಾಗಿದೆ ಅಂತ. ಅದರ ಮೇನ್ ಡೈಲಾಗ್ ಇದೆ ಅದರಲ್ಲಿ, ನೀವು ನೋಡಿರಬೇಕು ಮೂವಿಯಲ್ಲಿ. ಅದಾದಮೇಲೆ ದನಿಗಳಿಗೂ ಗೊತ್ತಾಗ್ತದೆ ಶಿವನಿಗೆ ಗೊತ್ತಾಗಿದೆ ಅಂತ. ಅದಾದಮೇಲೆ ನೀವು ಗೊತ್ತಿರಬೇಕು ಇದೇ ಮೇನ್ ಸೀನ್ ಅಂತ ಕ್ಲೈಮ್ಯಾಕ್ಸ್ ಅದು. ಸೊ ಈ ಒಂದು ಸೀನ್ನ ಬಗ್ಗೆ ಸಣ್ಣದಾಗಿ ನಾನು ವಿವರಣೆ ಮಾಡಬೇಕು ಅಂತ ಹೇಳಿದ್ರೆ ಇದು ಸಿನಿಮಾ ನೋಡಿದವರಿಗೆ ಮಾತ್ರ. ಆದರೆ ಒಂದು ಸನ್ನಿವೇಶದಲ್ಲಿ ಅವನು ಏನು ಬಂದೂಕು ತಯಾರು ಮಾಡುವವ್ರ ಹತ್ರ ಮಾತಾಡಬೇಕಾದ್ರೆ ಆ ಸನ್ನಿವೇಶದಲ್ಲಿ ಅವರಿಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ದಣಿಯಿಂದಲೇ ಈ ಒಂದು ಕೊಲೆ ಆಗಿದೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ದಣಿಯ ಮನೆಗೆ ಅವನು ಅಲ್ಲಿ ತನಕ ಒಳಗಡೆ ಆರಾಮ್ಸೆ ಬಂದಿರೋದಿಲ್ಲ. ಬಟ್ ಈ ಒಂದು ಟೈಮ್ನಲ್ಲಿ ದಣಿ ಊಟ ಮಾಡ್ತಾ ಇರ್ತಾರೆ. ರಿಷಬ್ ಶೆಟ್ಟಿ ಅವರು ಇಲ್ಲಿ ಕುರ್ಚಿಯನ್ನು ಓಪನ್ ಮಾಡಿ ಬಂದು ಡೈರೆಕ್ಟಾಗಿ ಕೂರ್ತಾರೆ ಮುಂದೆನೆ. ಇಲ್ಲಿ ಒಂದು ಸಂಭಾಷಣೆ ನಡೆಯುತ್ತೆ. ಏನಂತ ಹೇಳಿದ್ರೆ, ಏನು ಶಿವ ಬಂದಿದ್ದೀಯಾ ಅಂತ ಕೇಳಿದಾಗ ಶಿವನ ಒಂದು ಡೈಲಾಗ್ ಇದೆ. ಏನಂತ ಹೇಳಿದರೆ ಅದು ಹೌದು ನಾನು ಶುದ್ಧವಾಗಿ ಬಂದಿದ್ದೇನೆ ಅಂತ. ಈ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರು ಇಲ್ಲಿ ಕೂತಿರ್ತಾರೆ. ದಣಿ
ಕೂತಿರುವಂಥ ಚೇರ್ ಇದು. ಅಚ್ಯುತ್ ಕುಮಾರ್ ಅವರು ಇಲ್ಲಿ ಕೂತಿರ್ತಾರೆ, ಅಮ್ಮಕ್ಕ ಅವರ ಹೆಂಡತಿ ಇಲ್ಲಿ ಹಿಂದೆ ಇರ್ತಾರೆ, ಹಾಗೆ ಮಗ ಇಲ್ಲಿ ಕೂತಿರ್ತಾರೆ. ಒಂದು ವೆರಿ ಇಂಪಾರ್ಟೆಂಟ್ ಸೀನ್ ಅಂತ ಹೇಳಬೇಕು. ಯಾಕಂತ ಹೇಳಿದ್ರೆ ಕ್ಲೈಮ್ಯಾಕ್ಸಿಗೆ ಒಂದು ಏನು ಹೇಳ್ತಾರೆ, ಕ್ಲೈಮ್ಯಾಕ್ಸಿಗೆ ಹೋಗೋದಕ್ಕಿಂತ ಮೊದಲು ಆಗುವಂಥ ವೆರಿ ವೆರಿ ಇಂಪಾರ್ಟೆಂಟ್ ಸೀನ್ ನಡೆದಿರೋದು ಇದೇ ಡೈನಿಂಗ್ ಟೇಬಲ್ನಲ್ಲಿ. ಸ್ಪೆಷಲಿ ನಾನು ಈ ಒಂದು ಗುತ್ತು ಹೌಸ್ ಬಗ್ಗೆ ಹೇಳೋದಂತಾದರೆ, ಬಹುಶಃ ಇಲ್ಲಿ ಯಾವ ಆ್ಯಂಗಲ್ನಲ್ಲೂ ಕ್ಯಾಮರಾ ಇಟ್ಟರೂ ಕೂಡ ಒಂದು ಏನು ಹೇಳ್ತಾರೆ, ಹೊಸ ಸನ್ನಿವೇಶನೇ ಕ್ರಿಯೇಟ್ ಮಾಡಬಹುದು ಅಂತ ನನ್ನೊಂದು ಅನಿಸಿಕೆ. ಅಂದರೆ ಎಲ್ಲಿ ನೋಡಿದ್ರೂ ಬ್ಯೂಟಿಫುಲ್ ಆಗಿ ವ್ಯೂ ಅಥವಾ ಒಂದು ಬಹಳ ಹಳೆಯ ಕಾಲದ ವಸ್ತುಗಳು ಇಲ್ಲಿ ನೋಡ್ತಿರ್ಬೋದು. ಇದೆಲ್ಲ ಸಂಪೂರ್ಣವಾಗಿ ಆ್ಯಂಟಿಕ್ಕೆ, ಪ್ರತಿಯೊಂದು ಒಂದು ದೀಪದಿಂದ ಹಿಡಿದು ಅಥವಾ ಒಂದು ಪಾದುಕೆ ನೋಡ್ತಾ ಇರ್ಬೋದು, ಸ್ವಾಮಿಗಳು ಹಾಕ್ತಾ ಇದ್ದಂಥ ಮೊದಲ ಮರದ ಪಾದುಕೆ, ಹಾಗೆ ಸಾಕಷ್ಟು ವಿಚಾರಗಳು ಎಲ್ಲಿ ನೋಡಿದ್ರು ಆ್ಯಂಟಿಕ್ ಅಂದರೆ ಅದ್ಭುತವಾದಂಥ ಕಲೆಕ್ಷನ್ಸ್. ಸರ್, ಇಲ್ಲಿ ಒಂದು ಚೇರ್ ಕಾಣ್ತಾ ಇದೆ. ಬಹುಶಃ ನಮ್ಮ ದಣಿ ಅಚ್ಯುತ್ ಕುಮಾರ್ ಅವರು ಈ ಒಂದು ಚೇರನ್ನು ಬಳಸಿದ್ದಾರೆ ಅಂತ ಅನ್ಸುತ್ತೆ. ಹೌದಾ? ಅದು ನೀವು ದಣಿಗಳು ಮುಂಚಿನ ಕಾಲದಲ್ಲಿ ಒಂದು ಗತ್ತಲ್ಲಿ ಒಂದು ಕೂತ್ಕೊಳ್ತಾ ಇದ್ರು, ಅಂದರೆ ಅವ್ರದ್ದು ಒಂದು ಆರಾಮ್ ಚೇರ್ ಅಂತ ಹೇಳ್ತಾ ಇದ್ರು. ಸೊ ಅದೇ ಚೇರನ್ನು ಇವರು ಯೂಸ್ ಮಾಡಿದ್ದಾರೆ, ನೀವು ನೋಡಿರ್ಬೇಕು. ಸೊ ಆ ಮೂವಿಯಲ್ಲಿ ಅಚ್ಯುತ್ ಕುಮಾರ್ ಅವರು ಮನೆ ಮುಂದೆ ಈ ಥರ ಚೇರ್ ಇಟ್ಕೊಂಡು ಆರಾಮಾಗಿ ಕೂತ್ಕೊಂಡಿರ್ತಾರೆ. ನಾವು ಕೂತು ನೋಡಬಹುದು. ಹೌದು, ಕೂತ್ಬೋದು. ನಾನು ಸಾಕಷ್ಟು ಈಗ ಹೆರಿಟೇಜ್ ಅಥವಾ ಬೇರೆ ಬೇರೆ ಮ್ಯೂಸಿಯಂಗಳಿಗೆ ಹೋಗಿದ್ದೇನೆ, ಬಟ್ ಈ ಥರದ ಚೇರನ್ನು ನಾನು ಖಂಡಿತವಾಗ್ಲೂ ನೋಡಿಲ್ಲ. ನಾನೊಂದ್ಸಲ ಕೂತು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ಇದು ಸಂಪೂರ್ಣವಾಗಿ ಮರದಲ್ಲಿದೆ. ಈ ಥರದ ಕಾನ್ಸೆಪ್ಟ್ ಬಹುಶಃ ಸುಮಾರು ಮೊದಲಿನ ತುಳುನಾಡಿನ ಮನೆಗಳಲ್ಲಿ ಇತ್ತು. ಸೊ ಕಾಂತಾರ ಸಿನಿಮಾದಲ್ಲಿ ಈ ಹೆರಿಟೇಜ್ ಹೌಸ್ನ ಒಂದು ಬಳಕೆಯಾಗಿರುವಂಥ ಕೊನೆಯ ವಸ್ತು ಏನಂತ ಹೇಳಿದ್ರೆ ಈ ಕಾರ್ ನೀವು ನೋಡ್ತಾ ಇರ್ಬೋದು. ಸರ್, ಇದು ಯಾವ ಮಾಡೆಲ್, ಎಷ್ಟು ವರ್ಷ ಆಯಿತು ರನ್ನಿಂಗಲ್ಲಿ ಇದೆಯಾ ಇದು? ಇದು ಮಾರಿಸ್ ಮೈನರ್. ಇದು ಆಲ್ಮೋಸ್ಟ್ ಒಂದು 100 ವರ್ಷ ಹಳೆ ಮಾಡೆಲ್. ಇದು ವರ್ಕಿಂಗ್ ಕಂಡೀಷನ್ ಇದೆ. ನಾವು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ ಎಲ್ಲ ಕಾರ್, ನಾವು ಮೇಂಟೈನ್ ಮಾಡಿಟ್ಟಿದ್ದೇವೆ ಅದನ್ನು ಚೆನ್ನಾಗಿ. ಸಿನಿಮಾದಲ್ಲಿ ಡ್ರೈವ್ ಮಾಡಿ ತೋರಿಸಿದ್ದಾರೆ ಸರ್, ಅಂದ್ರೆ ದೃಶ್ಯದಲ್ಲಿ ಇಲ್ಲ, ಬಟ್ ಕೇಳ್ತಾ ಇಲ್ಲ. ಸಿನಿಮಾದಲ್ಲಿ ಡ್ರೈವ್ ಮಾಡಲಿಲ್ಲ ಅವರು, ಆದ್ರೆ ಅವ್ರದ್ದು ಕಾರ್ ಶೆಡ್ ಉಂಟು, ಒಂದು ಮನೆಯಲ್ಲಿ ಒಂದು ಕಾರ್ ಶೆಡ್ ಇರ್ತದೆ. ಅದರಲ್ಲಿ ಒಂದು ಅವ್ರದ್ದು ಮರ್ಸಿಡೀಸ್ ಕಾರ್ ಇರ್ತದೆ ಒಂದು ಹಳೆದು, ಮತ್ತೆ ಇದೊಂದು ಕಾರ್ ಅದರಲ್ಲಿ ಕಲೆಕ್ಷನ್ ಅಲ್ಲಿ ಇಟ್ಟಿರ್ತಾರೆ. ಆದ್ರೆ ನೀವು ನೋಡಿರ್ಬೇಕು ಆ ಮೂವಿಯಲ್ಲಿ ಯಾವುದೋ ಸೀನಲ್ಲಿ ಅವರು ಡ್ರೈವ್ ಮಾಡಲಿಲ್ಲ ಈ ಕಾರನ್ನು. ಹಾಗೇನೆ ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ಕಾಂತಾರ ಚಿತ್ರೀಕರಣದ ವಿಚಾರಗಳನ್ನು ಎಳೆಯಾಗಿ ನಮಗೆ ಬಿಡಿಸಿ ಹೇಳಿದಂತಹ ಈ ಪ್ರಾಪರ್ಟಿ ಮ್ಯಾನೇಜರ್ ಆಗಿರುವಂತಹ ನಮ್ಮ ಅಭಿಷೇಕ್ ಶೆಟ್ಟಿ ಅವರಿಗೆ ಮೊದಲೇದಾಗಿ ನಾವು ನಮ್ಮ ಟೀಮ್ನ ಕಡೆಯಿಂದ ಥ್ಯಾಂಕ್ ಯು ಹೇಳ್ತಾ ಇದ್ದೇವೆ. ಧನ್ಯವಾದಗಳು ಸರ್ ನಿಮ್ಮ ಟೈಮಿಗೆ. ಥ್ಯಾಂಕ್ ಯು ಸರ್, ತುಂಬ ಸಂತೋಷ ನೀವು ಬಂದಿದ್ದೀರಾ. ನಮ್ಮ ಪ್ರಾಪರ್ಟಿನ ಇಷ್ಟು ಚೆನ್ನಾಗಿ ನೀವು ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿ ನಮ್ಮ ಜನರಿಗೆ ತಲುಪಿಸ್ತಾ ಇದ್ದೀರಾ. ನಾನು ತುಂಬ ಧನ್ಯವಾದ ಸಲ್ಲಿಸ್ತೇನೆ ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಇಷ್ಟು ಹೊತ್ತು ಕಾಂತಾರದ ದಣಿಯ ಮನೆ ಹಾಗೂ ಆ ದಣಿಯ ಮನೆಯಲ್ಲಿ ಎಲ್ಲೆಲ್ಲ ಚಿತ್ರೀಕರಣ ಆಗಿದೆ ಆ ಒಂದು ಮಾಹಿತಿಗಳನ್ನು ನಿಮಗೆ ನಾವು ಕೊಟ್ವಿ. ನೀವು ಕೇಳಿದ್ರಿ, ನಾವು ಕೊಟ್ವಿ ಭಾಳ ಖುಷಿಯಿಂದ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಹಾಗೆಯೇ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಒಂದು ಮನೆಯಲ್ಲಿ ತಮ್ಮ ಒಂದು ಕಾರ್ಯಕ್ರಮಗಳನ್ನು, ಮದುವೆ ಕಾರ್ಯಕ್ರಮ ಆಗಿರ್ಬೋದು, ಗೆಟ್ ಟುಗೆದರ್ ಆಗಿರ್ಬೋದು, ಬೇರೆ ಎಲ್ಲ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ಬೋದು. ಸೊ ಈ ಒಂದು ಸಾಯಿ ರಾಧಾ ಹೆರಿಟೇಜ್ ಅನ್ನೋದು ಮಂಗಳೂರು ಸಿಟಿಯಿಂದ ಒಂದು 40 ಕಿಲೋಮೀಟರ್ ದೂರದಲ್ಲಿದೆ. ಸೊ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಇವರ ಕಾಂಟ್ಯಾಕ್ಟ್ ಡೀಟೇಲ್ ಹಾಗೆ ಗೂಗಲ್ ಮ್ಯಾಪ್ ಲಿಂಕನ್ನು ಕೊಟ್ಟಿರ್ತೇನೆ. ಕಾಂಟ್ಯಾಕ್ಟ್ ಮಾಡಿ ತಮ್ಮ ಕಾರ್ಯಕ್ರಮಗಳಿಗೆ ದಿನಗಳನ್ನು ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ. ಟೇಕ್ ಕೇರ್.